हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम ಹರೇ ಸ್ವಲ್ಪ ಲೋಡ್ ಆಗಕ್ಕೆ ಟೈಮ್ ಆಗ್ತಾ ಇದೆ. ನೀವೆಲ್ಲ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅವಾಗ ನೀವು ಓದ್ಬೋದು ನೀವೆಲ್ಲ. ತಯೋಃ ಸಮಭವಲ್ಲೋಭೋ ತಯೋಃ ಸಮಭವಲ್ ಲೋಭೋ ತಯೋಃ ಸಮಭವಲ್ಲೋಭೋ ನಿಕೃತಿಶ್ ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ ಚ ಹಿಂಸಾ ಚ. ಇದು ಹೀಗೆ ಶೇರ್ ಮಾಡಿದ್ರೆ ಹೇಗೆ ಅಂತ ನಾನು ಯೋಚನೆ ಮಾಡ್ತೇನೆ. ಕಾಣಿಸೋದಿದು ಸ್ವಲ್ಪ ಓಕೆ. ಹಾ, ಕಾಣುತ್ತೆ ಅನ್ಸುತ್ತಲ್ಲ ಎಲ್ಲರಿಗೂ, ಎಲ್ಲ ಭಕ್ತರಿಗೆ ಇದು ಕಾಣ್ತಾ ಇದೆ ಪ್ರಭುಜಿ. ಓಕೆ, ಇಲ್ಲೇ ಡೈರೆಕ್ಟ್ ಆಗಿ ಶೇರ್ ಮಾಡೋಣ. ಯದ್ದುರುಕ್ತಿ ಸ್ವಸಾಕಲಿಹಿ ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ಯದ್ದುರುಕ್ತಿ ಸ್ವಸಾಕಲಿಹಿ ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ದುರುಕ್ತಿ ಸ್ವಸಾಕಲಿಹಿ. ನೋಡಿ ಯಾರು ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಸ್ಸ ಹಿಂಸಾ ಚ ತದ್ದುರುಕ್ತಿಃ ಸ್ವಸಾಕಲಿಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಯೋಃ ಸಮಭವಲ್ಲೋಭೋಃ ನಿಕೃತಿ ಚ ಮಹಾಮತೆ ತಾಭ್ಯಂ ಕ್ರೋಧ ಚ ಹಿಂಸಾ ಚ ಯದ್ದುರುಕ್ತಿ ಸ್ವಸಾಕಲಿಃ. ಹರೇ ಕೃಷ್ಣ ಪ್ರಭುಜಿ. ತಯೋ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಂ ಕ್ರೋಧಶ್ಚ ಹಿಂಸಾ ಚ ಯದ್ಬುರುಕ್ತಿ ಸ್ವಸಾಕಲಿ. ಹರೇ ಕೃಷ್ಣ ಮತ ಪ್ರಭು. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ಯದ್ದುರುಕ್ತಿಃ ಸ್ವಸಾಕಲಿಃ. ಹರೇ ಕೃಷ್ಣ ಪ್ರಭು. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಂ ಕ್ರೋಧಸ್ಯ ಹಿಂಸಾ ಚ ಯದ್ದುರುಕ್ತಿಃ ಸ್ವಸಾಕಲಿಃ. ಪ್ರಭುಜಿ. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ಯದ್ದುರುಕ್ತಿಃ ಸ್ವಸಾಕಲಿಃ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಯೋಃ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ಯದ್ದುರುಕ್ತಿಃ ಸ್ವಸಾಕಲಿಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಯೋಃ ಸಮಭವಲ್ಲೋಭೋ
निकृतिश्च महामते ताभ्यां क्रोधश्च हिंसा च यद्गुरुक्ति ससाकली। हरे कृष्ण। ತಯೋಹೋ ಅವರಿಬ್ಬರಲ್ಲಿ ಅವರಿಬ್ಬರಲ್ಲಿ ಸಮಭವತ್ ಹುಟ್ಟಿದರು ಸಮಭಾವತ್ ಹುಟ್ಟಿದರು ಲೋಭವು ಲೋಭವು ನಿಕೃತಿ ಕಪಟವು ಕಪಟವು ಚ ಮತ್ತು ಮಹಾತ್ಮನೇ ತಾಭ್ಯಾಂ ಅವರಿಬ್ಬರಿಂದ ಕ್ರೋಧ ಕೋಪವು ಚ ಮತ್ತು ಹಿಂಸಾ ದ್ವೇಷವು ಚ ಮತ್ತು ಯತ್ ಯಾರಿಬ್ಬರಿಂದ ದುರುಕ್ತಿ ಕಠಿಣ ಮಾತು ಸ್ವಸ ಸೋದರಿ ಕಲಿಹಿ ಕಲಿಯು ಅನುವಾದ. ಮೈತ್ರೇಯರು ವಿದುರನಿಗೆ ಹೇಳಿದರು, ಮಹಾತ್ಮನೆ, ದಂಭ ಮತ್ತು ಮಾಯೆಯರಿಂದ ಲೋಭ ಮತ್ತು ನಿಕೃತಿ ಮೋಸಗಳು ಜನಿಸಿದರು. ಅವರಿಬ್ಬರ ಸಂಸರ್ಗದಿಂದಾಗಿ ಕ್ರೋಧ ಮತ್ತು ಹಿಂಸಾ ಜನಿಸಿದರು. ಈ ಜೋಡಿಯಿಂದ ಕಲಿಯು ಅವನ ತಂಗಿ ದುರುಕ್ತಿಯು ಕೆಟ್ಟ ಮಾತು ಹುಟ್ಟಿದರು. ಮೈತ್ರೇಯರು ವಿದುರನಿಗೆ ಹೇಳಿದರು, ಮಹಾತ್ಮನೇ, ದಂಭ ಮತ್ತು ಮಾಯೆಯರಿಂದ ಲೋಭ ಮತ್ತು ನಿಕೃತಿ ಮೋಸಗಳು ಜನಿಸಿದರು. ಅವರಿಬ್ಬರ ಸಂಸರ್ಗದಿಂದಾಗಿ ಕ್ರೋಧ ಮತ್ತು ಹಿಂಸಾ ಜನಿಸಿದರು. ಈ ಜೋಡಿಯಿಂದ ಕಲಿಯು ಅವನ ತಂಗಿ ದುರುಕ್ತಿಯು ಕೆಟ್ಟ ಮಾತು ಹುಟ್ಟಿದರು. 4ನೇ ಶ್ಲೋಕ. ದುರುಕ್ತೌ ಕಲಿರ್ ಆಧತ್ತಾ ಭಯಂ ಮೃತ್ಯುಂ ಚ ಸತ್ತಮ ತಯೋಶ್ಚ ಮಿಥುನಂ ಜಗ್ನೆ ಯಾತನಾ ನಿರಯಸ್ತತಾ. ಭಾವಾರ್ಥ ಸ್ವಲ್ಪ ಓದ್ಲ ಪ್ರಭು. ಅನುವಾದ ಅಲ್ಲ ಭಾವಾರ್ಥ ಇನ್ನ ಮುಂದೆ ಇದೆ. ಇನ್ನ 5ನೇ ಶ್ಲೋಕಕ್ಕಿದೆ, ಅದಕ್ಕೆ ಓದ್ತಿರಂತೆ ನೀವು. 5ಕ್ಕೆ 4-5 ಮುಗಿಸ್ತೀನಿ ನಾನು. ಪದಾರ್ಥ ಅನುವಾದ ಮುಗಿಸ್ತೀನಿ. ದುರುಕ್ತೌ ದುರುಕ್ತಿಯಲ್ಲಿ ಕಲಿಹಿ ಕಲಿಯು ಆಧತ್ತ ಹುಟ್ಟಿಸಿದನು ಭಯಂ ಭೀತಿಯನ್ನು ಮೃತ್ಯು ಮರಣವನ್ನು ಚ ಮತ್ತು ತತ್ತಮ ಉತ್ತಮೋತ್ತಮನೇ ತಯೋಹೋ ಅವರಿಬ್ಬರಲ್ಲಿ ಚ ಮತ್ತು ಮಿಥುನಂ ಕೂಟದಿಂದ ಜಗ್ನೆ ಜನಿಸಿದರು. ಯಾತನ ಅತಿಯಾದ ನೋವು, ನಿರಯ ನರಕವು, ತಥಾ ಹಾಗೆಯೇ ಸಜ್ಜನರಲ್ಲಿ ಶ್ರೇಷ್ಠನಾದವನೇ ಕಲಿ ಮತ್ತು ದುರುಕ್ತಿಯರ ಸಂಭೋಗದಿಂದ ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಯಾತನ ಅಪಾರವಾದ ನೋವು ಹಾಗೂ ನಿರಯ ನರಕ ಜನಿಸಿದರು. ಸಜ್ಜನರಲ್ಲಿ ಶ್ರೇಷ್ಠನಾದವನೇ
ಕಲಿ ಮತ್ತು ದುರುಕ್ತಿಯರ ಸಂಯೋಗದಿಂದ ಕಲಿ ಮತ್ತು ದುರುಕ್ತಿಯರ ಸಂಯೋಗದಿಂದ ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಯಾತನ ಅಪಾರವಾದ ನೋವು ಅಪಾರವಾದ ನೋವು ಹಾಗೂ ನಿರಯ ನರಕ ಹಾಗೂ ನರಕ ಜನಿಸಿದರು. ಜನಿಸಿದರು. ಶ್ಲೋಕ 5. ಸಂಗ್ರಹೇಣ ಮಾಯಾ ಖ್ಯಾತಃ ಪ್ರತಿಸರ್ಗಸ್ತವಾನಘ ತ್ರಿ ಶ್ರುತ್ವೈತತ್ ಪುಮಾನ್ ಪುಣ್ಯಂ ಪುಣ್ಯಂ ವಿದುನೋತಿ ಆತ್ಮನೋಮಲಂ. ಆತ್ಮನೋಮಲಂ. ಸಂಗ್ರಹವಾಗಿ ಮಯ ನನ್ನಿಂದ ಆಖ್ಯಾತಃ ವಿವರಿಸಲ್ಪಟ್ಟಿದೆ. ಪ್ರತಿಸರ್ಗ ನಾಶದ ಕಾರಣವು ತವ ನಿನಗೆ ಅನಘ ಪವಿತ್ರನೇ ತ್ರೀಹಿ 3 ಸಲ ಶ್ರುತ್ವ ಕೇಳಿ ಏತತ್ ಈ ವಿವರಣೆಯನ್ನು ಪುಮಾನ್ ಒಬ್ಬನು ಪುಣ್ಯಂ ಪುಣ್ಯಕರ ವಿಧುನೋತಿ ತೊಳೆದುಕೊಳ್ಳುವನು ಆತ್ಮನ ಮಲಂ ಕಲ್ಮಶವನ್ನು. ಅನುವಾದ: ನನ್ನ ಪ್ರೀತಿಯ ವಿದುರನೇ, ನಾನೀಗ ವಿನಾಶದ ಕಾರಣಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಈ ವರ್ಣನೆಯನ್ನು 3 ಸಾರಿ ಕೇಳುವವರು ಪುಣ್ಯವನ್ನು ಪಡೆಯುತ್ತಾರೆ, ಆತ್ಮದ ಪಾಪ ಕಶ್ಮಲಗಳನ್ನು ತೊಳೆದುಕೊಳ್ಳುತ್ತಾರೆ. ನನ್ನ ಪ್ರೀತಿಯ ವಿದುರನೇ, ನಾನೀಗ ವಿನಾಶದ ಕಾರಣಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಈ ವರ್ಣನೆಯನ್ನು 3 ಸಾರಿ ಕೇಳುವವರು ಪುಣ್ಯವನ್ನು ಪಡೆಯುತ್ತಾರೆ, ಆತ್ಮದ ಪಾಪ ಕಶ್ಮಲಗಳನ್ನು ತೊಳೆದುಕೊಳ್ಳುತ್ತಾರೆ. ಆಗ್ಲೇ ಯಾರು ಓದ್ತೀನಿ ಅಂತ ಹೇಳಿದ್ರು, ಅವರು ದಯವಿಟ್ಟು ಓದಿ. ಭಾವಾರ್ಥ ಆಗ್ಲೇ ಹೇಳ್ತಾ ಇದ್ರಲ್ಲ, ಭಾವಾರ್ಥ ಓದ್ತೀನಿ. ಓದ್ಲಾ ಪ್ರಭು? ಹೌದು, ಓದಿ ಮಾತಾಡಿ. ಭಾವಾರ್ಥ: ಸೃಷ್ಟಿಯ ಒಳಿತಿನ ಧರ್ಮದ ಆಧಾರದಿಂದ ಸಂಭವಿಸುತ್ತದೆ. ಆದರೆ ಅದರ ವಿನಾಶ ಕಾರಣವು ಸಂಭವಿಸುವುದು ಅಧರ್ಮದಿಂದ. ಲೌಕಿಕ ಸೃಷ್ಟಿ ಮತ್ತು ವಿನಾಶಗಳ ರೀತಿಯೇ ಅದು. ಕಾರಣವು ಅಧರ್ಮ ಎಂದು ಇಲ್ಲಿ ಹೇಳಿದೆ. ಅಧರ್ಮ ಮತ್ತು ಮೃಷೆ ಸುಳ್ಳು ವಂಶದಲ್ಲಿ ಒಬ್ಬೊಬ್ಬರಾಗಿ ಹುಟ್ಟಿದವರು. ದಂಭ, ಮೋಸ, ದುರಾಸೆ, ವಂಚನೆ, ಕ್ರೋಧ, ಹಿಂಸೆ, ಜಗಳ, ಕ್ರೂರವಾದ ಮಾತು, ಮರಣ, ಪ್ರೀತಿ, ತೀವ್ರ ಯಾತನೆ ಮತ್ತು ನರಕ ಇವೆಲ್ಲವನ್ನು ವಿನಾಶದ ಗುರುತು ಎಂದು ವರ್ಣಿಸಲಾಗಿದೆ. ಧಾರ್ಮಿಕನಾದ ವ್ಯಕ್ತಿಯು ನಾಶದ ಈ ಕಾರಣಗಳನ್ನು ಕೇಳಿ ತಿಳಿದುಕೊಂಡಿದ್ದೇ ಆದರೆ ಇವುಗಳ ಬಗೆಗೆ ಅವನಿಗೆ ದ್ವೇಷ ಉಂಟಾಗುತ್ತದೆ. ಹರೇ ಕೃಷ್ಣ ಪ್ರಭು. ಇನ್ನೊಬ್ಬರು ಓದ್ಲಿ. ಯಾರು ಓದ್ತೀರಾ? ಮುಂದುವರಿಸಿ. ನಾಶದ ಈ ಕಾರಣಗಳನ್ನು ಕೇಳಿ ತಿಳಿದುಕೊಂಡದೆ ಆದರೆ ಇವುಗಳ ಬಗ್ಗೆ ಅವನಿಗೆ ದೋಷ ಉಂಟಾಗುತ್ತದೆ. ಅವನ ಧಾರ್ಮಿಕ ಜೀವನದ ಪ್ರಗತಿಗೆ ಅದು ಕಾರಣವಾಗುತ್ತದೆ.
ಪುಣ್ಯ ಕಾರ್ಯವೆನ್ನುವುದು ಹೃದಯ ಶುದ್ಧಿಯ ಪ್ರಕ್ರಿಯೆಗಳನ್ನು ಸೂಚಿಸುತ್ತದೆ. ಚೈತನ್ಯ ಮಹಾಪ್ರಭುಗಳು ಬೋಧಿಸಿದಂತೆ ಮನಸ್ಸೆಂಬ ಕನ್ನಡಿಯ ಮೇಲೆ ಮೆತ್ತಿಕೊಂಡಿರುವ ಧೂಳನ್ನು ಒರೆಸಿ ತೆಗೆಯುವುದು. ಆಗಲೀಗ ಮುಕ್ತಿ ಪಂಥದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ. ಇಲ್ಲೂ ಅದೇ ಪ್ರಕ್ರಿಯೆಯನ್ನು ಹೇಳಲಾಗಿದೆ. ಮಲಂ ಎಂದರೆ ಕಲ್ಮಶ, ಅಧರ್ಮ ಮತ್ತು ವಂಚನೆಗಳಿಂದ ಮೊದಲುಗೊಂಡು ಎಲ್ಲಾ ವಿನಾಶ ಕಾರಣಗಳನ್ನು ತೊರೆಯಲು ನಾವು ಕಲಿಯಬೇಕು. ಆಗ ಧರ್ಮಯುತ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ನಾವು ಸಮರ್ಥರಾಗುತ್ತೇವೆ. ಆಗ ಕೃಷ್ಣ ಪ್ರಜ್ಞೆಯನ್ನು ಗಳಿಸುವ ಸಾಧ್ಯತೆ ಸುಲಭವಾಗುತ್ತದೆ. ನಾವು ಮತ್ತೆ ಮತ್ತೆ ವಿನಾಶಕ್ಕೆ ಒಳಪಡದಂತಾಗುತ್ತದೆ. ಪ್ರಸ್ತುತದಲ್ಲಿ ಜೀವನವು ಜನನ ಮರಣಗಳ ನಿರಂತರ ಮರುಗಳಿಕೆಯಾಗಿದೆ. ಆದರೆ ನಾವು ಮುಕ್ತಿ ಪಥವನ್ನು ಹಿಡಿದು ಹೊರಟದೇ ಆದರೆ ಮತ್ತೆ ಮತ್ತೆ ಯಾತನೆ ಪಡುವುದು ತಪ್ಪಿತ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷು ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. ಸಜ್ಜನರಲ್ಲಿ ಶ್ರೇಷ್ಠನಾದವನೇ. ಇದರ ಮುಂದೆ ಎರಡನೇ ಶ್ಲೋಕನ ಓದೋಣ. ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ. ಅವನ ಪತ್ನಿಯ ಹೆಸರು ಮೃಷ, ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಭ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯಾ ಅಥವಾ ವಂಚಿಸುವವಳು. ಈ ಇಬ್ಬರನ್ನು ನಿರ್ರತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಮೈತ್ರೇಯರು ಇದರನಿಗೆ ಹೇಳಿದರು, ಮಹಾತ್ಮನೇ, ದಂಭ ಮತ್ತು ಮಾಯೆಯರಿಂದ ಲೋಭ ಮತ್ತು ನಿಕೃತಿ ಮೋಸಗಳು ಜನಿಸಿದರು. ಅವರಿಬ್ಬರ ಸಂಸರ್ಗದಿಂದಾಗಿ ಕ್ರೋಧ ಮತ್ತು ಹಿಂಸಾ ಜನಿಸಿದರು. ಈ ಜೋಡಿಯಿಂದ ಕಲಿಯು ಅವನ ತಂಗಿ ದುರುಕ್ತಿಯು ಕೆಟ್ಟ ಮಾತು ಹುಟ್ಟಿದರು. ಸಜ್ಜನರಲ್ಲಿ ಶ್ರೇಷ್ಠನಾದವನೇ ಕಲಿ ಮತ್ತು ದುರುಕ್ತಿಯರ ಸಂಯೋಗದಿಂದ ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಯಾತನ, ಅಪಾರವಾದ ನೋವು ಹಾಗೂ ನಿರಯ, ನರಕ ಜನಿಸಿದರು. ನನ್ನ ಪ್ರೀತಿಯ ವಿದುರನೇ, ನಾನೀಗ ವಿನಾಶದ ಕಾರಣಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಈ ವರ್ಣನೆಯನ್ನು 3 ಸಾರಿ ಕೇಳುವವರು ಪುಣ್ಯವನ್ನು ಪಡೆಯುತ್ತಾರೆ, ಆತ್ಮದ ಪಾಪ ಕಶ್ಮಲಗಳನ್ನು ತೊಳೆದುಕೊಳ್ಳುತ್ತಾರೆ. ಸೊ ನಿನ್ನೆ ನಾವು ಕೇಳಿದ್ದು ಅದೇ ಮುಂದುವರಿತಾ ಇದೆ. ಸೊ ಹೇಗೆ ಸಾಮಾನ್ಯವಾಗಿ ಕೇಳ್ತೇವೆ, ಪ್ರಶ್ನೆ ಕೇಳ್ತಾರೆ, ದೇವರು ತುಂಬಾ ವ್ಯಕ್ತಿ ಧರ್ಮ ಆತರ ಎಲ್ಲ ಇದ್ರೆ ಯಾಕೆ ಆ ಧರ್ಮ ಇದೆ ಹೀಗೆ ಅಂತ ಸಾಮಾನ್ಯವಾಗಿ ಜನರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಇರಬಾರ್ದು ಇದು. ಭಗವಂತನು ಅಂತ ಇದ್ರೆ ಯಾಕೆ ಅನ್ಯಾಯ ಅಂತ ಇದೆ, ಯಾಕೆ ಅಧರ್ಮ ಅಂತ ಇದೆ, ಈ ರೀತಿ ಎಲ್ಲ ನಾವು ಒಂದು ರೀತಿ ಭಗವಂತನ ಇಲ್ಲ, ನಾಸ್ತಿಕರು ಅವರು ಕಾರಣ ಕೊಡೋದು ಹತ್ರ ಭಗವಂತನ ಇಲ್ಲ ಅನ್ನೋದಕ್ಕೆ. ನೋಡಿ ಎಷ್ಟು ಅನ್ಯಾಯ ಇದೆ, ನೋಡಿ ಎಷ್ಟು ನ್ಯೂಸ್ ಪೇಪರ್ ತೆಗೆದ್ರೆ ಈ ತರ ಕಷ್ಟದಲ್ಲಿ ಒಬ್ಬರಿಗೆ ಯಾರೋ ತೊಂದರೆ ಕೊಟ್ಟದ್ದು, ಅವ್ರಿಗೆ ಹಿಂಸೆ ಕೊಟ್ಟದ್ದು, ಅವ್ರಿಗೆ ಒಂದು ಕೊಲೆ ಮಾಡಿದ್ದು ನ್ಯೂಸ್ ಪೇಪರ್ ಡೈಲಿ ನೋಡ್ತಾ ಇದೀವಿ ನಾವು. ಇದೆಲ್ಲ ಕೇಳಿ ಜನರು ನಾಸ್ತಿಕರು ಹೇಳ್ತಾರೆ, ಅವ್ರಿಗೆ ಇದನ್ನ ನೋಡಿ ಅವ್ರಿಗೆ ಈ ಭಗವಂತನ ಒಂದು ದೂಷಣೆ ಮಾಡೋದು, ಆ ರೀತಿಯಲ್ಲಿ ಇದು ಮಾಡೋದು, ಭಗವಂತನಂತಿದ್ರೆ ಇದೆಲ್ಲ ಇರಬಾರ್ದು ಇದು ಅಂತ ಅವ್ರು ಆ ರೀತಿ. ಹೌದು, ಇರಬಾರ್ದು, ಕರೆಕ್ಟು. ಆ ಸ್ಥಳ ಇದೆ, ಸೊ ನೀವು ಆ ಸ್ಥಳದಲ್ಲಿ ಇಲ್ಲ ಅಷ್ಟೇ.
ಹೇಗೆ ನಾವು ಸರ್ಕಾರದ ಆದೇಶಗಳ ಪಾಲನೆ ಮಾಡ್ಕೊಂಡು ನಾವು ಇದ್ರೆ ಎಲ್ಲ ಸರಿಯಾಗಿರುತ್ತೆ, ಏನು ತೊಂದರೆ ಇರೋದಿಲ್ಲ. ಆದ್ರೆ ನಾವು ಸರ್ಕಾರದ ನಿಯಮಗಳನ್ನ ಕಾನೂನನ್ನು ಉಲ್ಲಂಘನೆ ಮಾಡುತ್ತಿರುವಾಗ ಅವಾಗ ನಮಗೆ ಕಾದಿದೆ, ಕಾನೂನು ಕಾದಿದೆ, ನಮಗೆ ಆ ಶಿಕ್ಷೆಗಳು ಕಾದಿದೆ ನಮಗೆ. ಹಾಗೆ ಭಗವಂತನ ಧರ್ಮಗಳನ್ನು ಸಂಪೂರ್ಣ ಪಾಲನೆ ಮಾಡ್ತಾ ಇರೋ ವ್ಯಕ್ತಿಗಳು, ಅವರ ಸ್ಥಳ ಇದೆ, ವೈಕುಂಠ ಸ್ಥಳ ಪ್ರದೇಶ ಇದೆ. ಸೊ ಅಪರಿಮಿತವಾದದ್ದು, ಹೇಗೆ ಭಗವಂತನು ಅಪರಿಮಿತನೋ ಹಾಗೆ ಹರೇ ಕೃಷ್ಣ. ಇದು ಶಬ್ದ ಏನೋ ಕೇಳ್ತಾ ಇಲ್ವಾ ಮಾತಾಜಿಯವರು ಹೇಳ್ತಾರೆ? ಓಕೆ, ಸ್ಪೀಕರ್ ಮೈಕ್ರೋಫೋನು. ಹರೇ ಕೃಷ್ಣ 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 ಹರೇ ಹರೇ. ವಾಯ್ಸ್ ಕೇಳ್ತಾ ಇದೆ ಪ್ರಭುಜಿ? ಕೇಳ್ತಾ ಇಲ್ಲ ಮಾತಾಜಿ? ಕೇಳಿಸ್ತದೆ, ಚೆನ್ನಾಗಿ ಕೇಳ್ತಾ ಇದೆಯಾ? ಕ್ಲಿಯರ್ ಆಗಿ ಸ್ಪಷ್ಟವಾಗಿ? ಓಕೆ ಓಕೆ, ಕೇಳಿಸ್ತಾ ಇದೆ. ಇನ್ನೇ ಸ್ವಲ್ಪ ದೊಡ್ಡದಾಗಿ ಹೇಳ್ಬೇಕಾ? ಓಕೆ, ನಂದು ವಾಯ್ಸ್ ತುಂಬಾ ಚಿಕ್ಕದು, ಅದಕ್ಕೆ ಸೊ ನಾವು ಕೇಳ್ತಾ ಇರೋದಿಗೆ ಆ ಸ್ಥಳ ಇದೆ, ವೈಕುಂಠ ಸ್ಥಳ ಇದೆ, ಎಲ್ಲಿ ಅಧರ್ಮ ಅನ್ನೋದು, ಅನ್ಯಾಯ ಅನ್ನೋದು ಅದು ಇಲ್ಲ, ಅಲ್ಲಿ ಅದರ ಅಸ್ತಿತ್ವವೇ ಇಲ್ಲ, ಅಲ್ಲಿ ಅದರ ಪ್ರದೇಶ ಇದೆ. ಯಾಕಿಲ್ಲ ಆ ಪ್ರದೇಶ? ಇನ್ಫ್ಯಾಕ್ಟ್ ನಾವು ಕೇಳೋದು ಅದು ಆಕ್ಚುಲಿ ಭಗವಂತನ ತ್ರಿಪಾದ ವಿಭೂತಿ, ಅದು ಇನ್ನ ದೊಡ್ಡದದು ಆ ಸ್ಥಳ. ಹೇಗೆ ಈ ಒಂದು ಊರಿನಲ್ಲಿ ಜೈಲು ಎಷ್ಟಿರುತ್ತೆ? ಜೈಲು ತುಂಬಾ ಚಿಕ್ಕ ಸ್ಥಳ. ಸೊ ನಿಮ್ಮ ಬೆಂಗಳೂರು ನಗರನೋ ಇಲ್ಲಾಂದ್ರೆ ನಮ್ಮ ಕರ್ನಾಟಕ ನಾಡು, ಅದರಲ್ಲಿ ಎಷ್ಟು ಜೈಲುಗಳಿವೆ? ಎಲ್ಲೋ ಕೆಲವು ಅಲ್ಲಲ್ಲಿ ಇದೆ ಅಷ್ಟೇ, ಪ್ರತಿ ಊರಲ್ಲೂ ಕೂಡ ಇಲ್ಲ ಹಾಗೆ ನೋಡು. ಸೊ ಎಲ್ಲೋ ಸ್ವಲ್ಪ ಅಷ್ಟೇ. ಅದ್ರಲ್ಲಿ ಎಷ್ಟು ಜನ ಇದ್ದಾರೆ ಅದರಲ್ಲಿ? ಆ ಜನಸಂಖ್ಯೆ ಎಷ್ಟು ಜೈಲಲ್ಲಿ ಇರೋರು? ಎಲ್ಲೋ ಅಲ್ಪ ಸ್ವಲ್ಪ. ಸೊ ಅದೇ ರೀತಿಯಲ್ಲಿ ಆಕ್ಚುಲಿ ಭಗವಂತನ ಸೃಷ್ಟಿಯಲ್ಲಿ, ಭಗವಂತನ ಇದರಲ್ಲಿ ಸೃಷ್ಟಿ, ವೈಕುಂಠ ಜಗತ್ ಸೃಷ್ಟಿನೂ ಇಲ್ಲ ಹಾಗೆ, ಅದು ಯಾವಾಗ್ಲೂ ಸದಾ ಇದೆ. ಎನಿವೆ, ಸೊ ಅಲ್ಲಿ ಭಗವಂತನ ಇದರಲ್ಲಿ, ಅಲ್ಲಿ ಅಧರ್ಮ, ಇದು ಅನ್ಯಾಯ, ಮೋಸ, ಲೋಭ ಇದೆಲ್ಲ ಇಲ್ಲ. ಆದ್ರೆ ನಾವು ಅದೆಲ್ಲ ಏನ್ ಹೇಳೋದು, ನಾವು ಉಲ್ಲಂಘನೆ ಮಾಡಿ ನಾವು ಈ ಪ್ರದೇಶಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ನಾವು ಹೇಗೆ ಜೈಲಲ್ಲಿ ಯಾರನ್ನು ನೋಡ್ತೀವಿ ನಾವು? ಜೈಲಲ್ಲಿ ಒಬ್ಬ ಹೇಳ್ತಾನೆ, ಒಬ್ಬ ಕೈದಿ ನಂಬರ್ 1 ಅವನು ಹೇಳ್ತಾನೆ, ನಾನು ಬಂದದ್ದು ಯಾಕೆ ಅಂದ್ರೆ ನಾನು ಪಿಕ್ ಪಾಕೆಟ್ ಮಾಡಿದೆ ನಾನು ಅಂತ. ನಂಬರ್ 2 ಅವನು ಹೇಳ್ತಾನೆ, ನಾನು ರಾತ್ರೋರಾತ್ರಿ ನಾನು ಒಂದು ಮನೆಗೆ ನುಗ್ಗಿ ಅಲ್ಲಿಂದ ನಾನು ಒಂದು ಇದು ಮಾಡಿದೆ, ಒಂದು ಕಳ್ಳತನ ಮಾಡಿದೆ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ನಾನು ಮಾಡಿದೆ, ನಾನು ಯಾರೋ ಹಣ ಕೊಟ್ಟರು ನನಗೆ, ಹಾಗೆ ನಾನು ಒಬ್ಬರನ್ನ ಕೊಲೆ ಮಾಡಿದೆ ನಾನು. ಇನ್ನೊಬ್ಬ ಹೇಳ್ತಾನೆ, ಇನ್ನೊಂದು ನಾನು ದೊಡ್ಡ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅದೇನ್ ಮಾಡೋದು, ಸ್ವಲ್ಪ ಆಸೆ ಜಾಸ್ತಿ ಆಯ್ತು, ಹಾಗೆ ನಾನು ಎಲ್ಲ ನನ್ನ ಕಸ್ಟಮರ್ಸ್ ಎಲ್ಲ ಚೀಟ್ ಮಾಡ್ಬಿಟ್ಟೆ ನಾನು, ಹಾಗೆ ನನಗೆ ಹಾಕಿದ್ದಾರೆ. ಸೊ ಎಲ್ಲವೂ ಇದೇನೇನು ನಾವು ಕೇಳ್ತಾ ಇದೀವಿ ಇಲ್ಲಿ, ಎಲ್ಲ ಅಧರ್ಮದ ಚಟುವಟಿಕೆಗಳು ಅದೆಲ್ಲವೂ ಆ ರೀತಿ ನಮ್ಮಲ್ಲಿದೆ. ನಮ್ಮಲ್ಲಿ ಸ್ವಭಾವ, ನಮ್ಮೇಲೆ ಒಂದೊಂದ್ಸಲ ನಮ್ಮ ಜೀವನದಲ್ಲಿ ಅನ್ವೇಷಣೆ ಮಾಡ್ಕೊಂಡ್ರೆ, ನಾನು ಇದೆಲ್ಲ ಮಾಡ್ತಾ ಇದ್ನಲ್ಲಪ್ಪ, ಇಲ್ಲಂದ್ರೆ ಈಗಲೂ ಕೂಡ ನನಗೆ ಆ ರೀತಿ ಮಾಡೋ ಒಂದೊಂದ್ಸಲ ನನಗೆ ಯೋಚನೆ ಬರುತ್ತೋ, ಇಲ್ಲಾಂದ್ರೆ ಈಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ, ನಾನು ಒಂದೊಂದ್ಸಲ ಮಾಡ್ತಾ ಇರ್ಬೋದು, ಈಗಲೂ ಕೂಡ ಮಾಡ್ತಾ ಇರ್ಬೋದು ನಾವು ಅಲ್ಪ ಸ್ವಲ್ಪ. ಸೊ ಹೀಗೆ ನಮ್ಮ ಸ್ವಭಾವದಲ್ಲಿ ನಾವು ಅನ್ವೇಷಣೆ ಮಾಡಿ ನೋಡ್ಬೋದು ನಾವು. ಸೊ ಇಲ್ಲಿ ಇದು ಈ ಭೌತಿಕ ಜಗತ್ತಲ್ಲಿ ಎಲ್ಲರೂ ಕೂಡ ನಾವು ಕೈದಿಗಳೇ, ನಾವು ಬದ್ಧ ಜೀವಿಗಳು. ನಮ್ಗೆ ಅದಕ್ಕೆ ಬದ್ಧ ಜೀವನ ಅಂದ್ರೆ ನಮಗೆ ಕಂಡೀಷನ್ ಇದೆ, ನಮ್ಗೆ ಹೇಗೆ ಜೈಲಲ್ಲಿ ಶಿಕ್ಷೆ ಇದೆ ನಮಗೆ. ಒಬ್ಬರಿಗೆ ಕಡಿಮೆ ಇರ್ಬೋದು, ಒಬ್ಬರಿಗೆ ಹೆಚ್ಚಿರ್ಬೋದು. ಸ್ವಲ್ಪನೇ ಏನಾದ್ರು ತಪ್ಪು ಮಾಡಿದ್ರೆ ಆ ವ್ಯಕ್ತಿಗೆ ಸ್ವಲ್ಪ ದಿವಸ ಶಿಕ್ಷೆ ಆಗ್ಬೋದು, ಇಲ್ಲಾಂದ್ರೆ ಏನೂ ಇಲ್ಲ, ಕಡಿಮೆ ಶಿಕ್ಷೆ ಇರ್ಬೋದು ಆ ವ್ಯಕ್ತಿಗೆ. ಒಬ್ಬನು ತುಂಬಾ ಇದು ಮಾಡಿದ್ರೆ ಅವನಿಗೆ ಚೈನ್ ಹಾಕಿ, ಇನ್ನೊಂದು ಹಾಕಿ, ಅಲ್ಲೂ ಕೂಡ ಅವನಿಗೆ ಹೊಡೆದು ಬಡೆದು ಎಲ್ಲ ಮಾಡ್ಬೋದು. ಹೀಗೆ ನಾವು ಈ ಭೌತಿಕ ಬ್ರಹ್ಮಾಂಡದಲ್ಲಿ A ಕ್ಲಾಸ್ ಪ್ರಿಸನ್, B ಕ್ಲಾಸ್ ಪ್ರಿಸನ್, C ಕ್ಲಾಸ್ ಪ್ರಿಸನ್ ಅಂತ ವರ್ಗದ ಬಗೆ ಹೇಳ್ತಾರೆ. ಸೊ ಒಮ್ಮೊಮ್ಮೆ ಯಾರಿಗೆ ರಾಜಕೀಯ ವ್ಯಕ್ತಿಗಳು ಇಲ್ಲ ಸ್ವತಂತ್ರ ಆಂದೋಲನ ಸಮಯದಲ್ಲಿ ಎಲ್ಲ ಎಷ್ಟೋ ಜನಕ್ಕೆ ಅರೆಸ್ಟ್ ಮಾಡ್ತಾ ಇದ್ರು, ಬಂಧನ ಮಾಡ್ತಾ ಇದ್ರು. ಕೆಲವರಿಗೆ ಜೈಲಲ್ಲೇ ಹಾಕ್ಬಿಡ್ಬೋದು, ಕೆಲವ್ರಿಗೆ ಏನೂ ಇಲ್ಲ, ಹೌಸ್ ಅರೆಸ್ಟ್. ನೀವು ಮನೇಲೇ ಇರಿ, ನಿಮ್ಗೆ ಸ್ವತಂತ್ರ ಇಲ್ಲ, ನೀವು ಯಾರನ್ನೂ ಕೂಡ ನೀವು ಮಾತಾಡ್ಸೋಗಿಲ್ಲ, ಯಾರ ಜೊತೆ ನೀವು ಸೇರೋ ಆಗಿಲ್ಲ, ಯಾರಿಗೂ ನೀವು ಏನ್ ನಿಮ್ಗೆ ಮಾತಾಡೋ ಒಂದು ಇದಕ್ಕೂ ಕೂಡ ಇಲ್ಲ, ನಿಮ್ಗೆ ಅಥವಾ ಫೆಸಿಲಿಟಿ ಸೌಕರ್ಯ ಇಲ್ಲ, ನಿಮ್ಗೆ ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ. ಈಗ ಸಾಮಾನ್ಯ ಈಗಿನ ಕಾಲದಲ್ಲಿ ಕಾಶ್ಮೀರಲ್ಲಿ ಇದು ಮಾಡಿದಾಗ ಹೇಳ್ತಾರಲ್ಲ, ಕಾಶ್ಮೀರ ಅದು ಕಾನೂನು 370 ಮಾಡಿದಾಗ ಆಗ ಅಲ್ಲಿ ಯಾರ್ಯಾರು ರಾಜಕಾರಣಿಗಳು ಅವ್ರನ್ನೆಲ್ಲ ಕೂಡ ಹೌಸ್ ಅರೆಸ್ಟ್ ಮಾಡ್ಬಿಟ್ರು. ಅವ್ರಿಗೆಲ್ಲ ಇಂಟರ್ನೆಟ್ ಇಲ್ಲ, ಸೌಲಭ್ಯ ಇಲ್ಲ. ಯಾಕಂದ್ರೆ ಅವ್ರ ಜನರಿಗೆ ಇನ್ನೇನೋ ಮಾಡಿ ಅವ್ರಿಗೆ ಇದು ಎಬ್ಬಿಸ್ತಾರೆ, ಕಾನೂನು ಇದು ವಿರೋಧವಾಗಿ. ಅವ್ರಿಗೆ ಅದು ಬಂಧನನೇ, ಆದರೆ ಸ್ವಲ್ಪ ಕಡಿಮೆ ಅಂತ. ಸೊ ಆ ರೀತಿಯಲ್ಲಿ
ಉನ್ನತ ಲೋಕಗಳು, ದೇವತಾ ಲೋಕಗಳಲ್ಲಿ ಅಲ್ಲೂ ಕೂಡ ಬಂಧನ, ಕೆಳ ಲೋಕದಲ್ಲೂ ಈ ನಮ್ಮ ಇರೋ ಲೋಕದಲ್ಲೂ. ಸೊ ಬೇರೆ ಬೇರೆ ತರಹದ ಇದು ಅಷ್ಟೇ, ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಅಷ್ಟೇ. ಆದ್ರೆ ಇದು ಜೈಲಿದು. ಸೊ ಈ ಜೈಲಲ್ಲಿ ನಾವೆಲ್ಲರೂ ಈ ಸ್ವಭಾವವನ್ನು ಇದು ಇದ್ದವರೇ ನಾವು. ಇದೆಲ್ಲ ಒಂದು ಇದೆ, ವರ್ಷ 2 ವರ್ಷ, 1 ದಿವಸ 2 ದಿವಸ ಅಲ್ಲ, ಸಾವಿರ ಸಾವಿರ, ಕೋಟಿ ಕೋಟಿ, ಲಕ್ಷ ಲಕ್ಷ ವರ್ಷಗಳು, ಜನ್ಮಗಳು ಇದನ್ನೆಲ್ಲ ಮಾಡಿದ್ದೇವೆ ನಾವು. ಸೊ ಅದಕ್ಕೆ ಇಲ್ಲಿ ನಮಗೆ ವಿವರಣೆ ಹೇಳ್ತಾ ಇರೋದು, ಇದನ್ನ ನಾವು ಅನ್ವೇಷಣೆ ಮಾಡಿ ಇದನ್ನ ತಿಳ್ಕೊಂಡ್ರೆ, ಇದನ್ನು ನಾವು ಒಬ್ಬ ಪುಣ್ಯಜೀವಿ ಅಂದ್ರೆ ಅಟ್ಲೀಸ್ಟ್ ಈಗ ನಾನು ತಪ್ಪು ಮಾಡ್ಬಿಡ್ನಪ್ಪ, ಎಷ್ಟು ತಪ್ಪು ಮಾಡಿದೀನಿ ನಾನು, ಈ ತಪ್ಪುಗಳನ್ನ ಅಟ್ಲೀಸ್ಟ್ ನಾನು ಇವಾಗಾದ್ರೂ ಮುಂದೆ ಮಾಡಬಾರ್ದು ನಾನು. ಸೊ ನಾನು ತಿದ್ಕೊಳ್ಬೇಕು ಅಂತ ಸ್ವಲ್ಪ ಆ ಮನೋಭಾವ ಇರೋ ವ್ಯಕ್ತಿಗೆ ಹೇಳ್ತಾರೆ ಇದು ಅವರಿಗೆ ಇದರಿಂದ ಇದರಿಂದ ಅವರು ಹೊರಗೆ ಬರಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ತಪ್ಪನ್ನು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಕಳ್ಳ, ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನೇನ್ ತಪ್ಪು ಮಾಡಿದೆ, ಇಲ್ಲ ಒಬ್ಬ ಕೊಲೆಗಾರ, ನಾನೇನ್ ತಪ್ಪು ಮಾಡಿದೆ, ಅವನ ತಪ್ಪನ್ನು ಒಪ್ಪಲಿಲ್ಲ ಅಂದ್ರೆ ಏನ್ ಪರಿಹಾರ ಇದೆ? ಅವನು ಬಿಟ್ರೆ ನೀವು ಮತ್ತೆ ಇನ್ನೊಂದು ದೊಡ್ಡ ಕೊಲೆ ಮಾಡ್ತಾನೆ ಆ ವ್ಯಕ್ತಿ, ಇಲ್ಲೊಂದು ಹೊರಗೆ ಬಿಟ್ರೆ ದೊಡ್ಡ ಕಳ್ಳತನ ಮಾಡ್ತಾನೆ, ಇಲ್ಲ ದೊಡ್ಡ ಚೀಟಿಂಗ್ ಮಾಡ್ತಾನೆ ಇನ್ನೊಬ್ಬರು ಹೊರಗೆ ಹೋಗಿ ಆ ವ್ಯಕ್ತಿ. ಸೊ ಮೊದಲು ಅಟ್ಲೀಸ್ಟ್ ಆ ವ್ಯಕ್ತಿ ನಂದು ತಪ್ಪಾಯ್ತು ನಂದು. ಸೊ ಹಾಗೆ ನಾವು ಕೃಷ್ಣ, ನಾನು ನಿನ್ನನ್ನು ದ್ವೇಷಿಸಿ, ನಿನ್ನನ್ನು ನಿನ್ನನ್ನು ಫಾಲೋ ಮಾಡಿದೆ, ನಿನ್ನ ರೀತಿಯಲ್ಲಿ ನಾನು ಮಾಡ್ಬೇಕು, ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ ನಾನು ಪ್ರಭುತ್ವ ಸಾಧಿಸ್ಬೇಕು. ಸೊ ಇದೆಲ್ಲ ನಮ್ಮ ಇಚ್ಛೆಗಳು. ಇಚ್ಛಾ ದ್ವೇಷ ಸಮುಕ್ತೇನ ಸರ್ಗೇಯಾಂತಿ ಪರಂತಪ. ಸೊ ನಾವು ಇದನ್ನ ಅರ್ಥ ಮಾಡ್ಕೊಂಡು ಅವಾಗ ನಾವು ಇದನ್ನ ಬಿಡಕ್ ಸಾಧ್ಯ. ಸೊ ಅದು ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿ ಧಾರ್ಮಿಕ ಅಂದ್ರೆ ಅಟ್ಲೀಸ್ಟ್ ಈಗ ಅಯ್ಯೋ ಇದೆಲ್ಲ ಬಿಡ್ಬೇಕು ನಾನು ಅಂತ ಒಂದ್ ಸ್ವಲ್ಪ ಪುಣ್ಯ ಇರೋದ್ರಿಂದ, ಪುಣ್ಯ ವ್ಯಕ್ತಿಗೆ ಆ ಧಾರ್ಮಿಕ ಚಿಂತನೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದು ಹೇಳ್ತಾ ಇದ್ದಾರೆ. ಸ್ವಲ್ಪ ಧಾರ್ಮಿಕ ವ್ಯಕ್ತಿ ಇದ್ರೆ ಆ ವ್ಯಕ್ತಿಗೆ ಇದೆಲ್ಲ ಕೇಳ್ತಾ ಇದ್ರೆ ಇದ್ರ ಬಗ್ಗೆ ಒಂದು ಹೇಟ್ರೇಡ್ ಅಂದ್ರೆ ಅದ್ರ ಮೇಲೆ ನಮ್ಗೆ ದ್ವೇಷ ಬರುತ್ತೆ. ದ್ವೇಷ ಒಳ್ಳೇದಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ದ್ವೇಷ ಕೂಡ ಅವರ ಕುಟುಂಬಕ್ಕೆ ಸೇರಿದವರೆಲ್ಲ ಒಂದೇ ಕುಟುಂಬ, ಅಧರ್ಮ ಮತ್ತೆ ಅವರು ಮೃಷ, ಅವರಿಂದ ನೆಕ್ಸ್ಟ್ ಹಾಗೆ ಒಬ್ಬೊಬ್ರು ಲೋಭ, ಇವರು ಮೋಸ, ಎಲ್ಲ ನಿವೃತ್ತಿ, ಅತಿ ನೋವು ಕೊಡೋದು, ಭೀತಿ, ಮೃತ್ಯು, ಇವರೆಲ್ಲ ದೊಡ್ಡ ವಂಶ ಇರೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಇದನ್ನ ನೀವು ಅದರಲ್ಲೂ ಕೂಡ ಕ್ಯಾಟಗರೈಸ್ ಮಾಡಕ್ ನೋಡ್ಬೋದೇನೋ. ಬಟ್ ಎನಿವೆ, ಸೊ ಈ ತರ ವಿವರಣೆ ಕೊಡ್ತಾ ಇದ್ದಾರೆ ಈ ತರ. ಸೊ ನಾವು ಇದನ್ನ ದ್ವೇಷಿಸ್ಬೇಕು. ನಾವು ದ್ವೇಷ ಮಾಡೋದು, ನಾವು ಯಾರೋ ವ್ಯಕ್ತಿ ಮೇಲೆ ದ್ವೇಷ ಮಾಡೋದು, ಇಲ್ಲ ಇನ್ನೊಬ್ಬರನ್ನ ತಪ್ಪು ಕಂಡು ಹಿಡಿಯೋದು, ಅದಲ್ಲ. ಮೊದಲಿಗೆ ನಮ್ಮಲ್ಲೇ ಇವೆಲ್ಲ ಇದೆ, ನನ್ನಲ್ಲೇ ಇದೆಲ್ಲ ಕೊಳಕು ಇದೆ. ಇದು ಹೇಳ್ತಾರಲ್ಲ, ಎಲ್ಲರ ಮನೆ ದೋಸೆ ತೂತು ಅಂತ. ಸೊ ಹಾಗೆ ನಾವು ಬೇರೆ ಮನೆ ದೋಸೆಗೆ ಹೇಳ್ತೇವೆ, ಆದ್ರೆ ನಮ್ಮ ಮನೆ ದೋಸೆನೂ ತೂತೆ. ಸೊ ಹಾಗೆ ನಾವು ನನ್ನದೇ ಇದೆಲ್ಲ ಇದೆ, ನನ್ನದೇ ಇದೆಲ್ಲ ಪಾಪ ಕಲ್ಮಶಗಳಿದೆ, ಈ ರೀತಿ ಅಧರ್ಮ ಮಾಡೋ ಇದಿದೆ. ನನಗೆ ತಿಳಿದು ಕೂಡ ನಾನು ಅಧರ್ಮ ಚಟುವಟಿಕೆಗಳು ಮಾಡ್ತಾ ಇದ್ದೇನೆ. ನಾನು ತಿಳಿದು ಕೂಡ ನಾನು ಇಷ್ಟು ಲೋಭಿ ಆಗಿದ್ದೇನೆ, ತಿಳಿದು ಕೂಡ ನಾನು ಮೋಸ ಮಾಡ್ತಾ ಇದ್ದೇನೆ, ತಿಳಿದು ಕೂಡ ನಾನು ಇದು. ಸೊ ಆಮೇಲೆ ಈ ಕ್ರೋಧ ಇದೆ, ನಾನು ಕ್ರೋಧ, ದ್ವೇಷ, ಹಿಂಸೆ ಕೊಡ್ತಾ ಇದ್ದೇನೆ ನಾನು. ಸೊ ಇದೆಲ್ಲ ನಮ್ಮಲ್ಲಿದೆ, ನಮಗೆ ಅನ್ವೇಷಣೆ ಮಾಡ್ಕೊಳ್ಳೋ ಒಂದು ಪಾಠ ಇದು. ಸೊ ಹೇಳ್ತಾರೆ, ಅದಕ್ಕೋಸ್ಕರ ನಾವು ಇದು ಮಾಡ್ಬೇಕು ಅಂತಾರೆ. ಏನ್ ಮಾಡೋದು? ದ್ವೇಷಿಸ್ಕೊಳ್ಬೇಕು ನಾವು. ಸೊ ಯಾಕೆ ಇನ್ನೂ ನಾನು ಇಷ್ಟು ಸಮಯ ಆದ್ರೂ ನನಗೆ ಇನ್ನ ಇದು ಬಿಟ್ಟಿಲ್ಲ ಅಲ್ಲ, ಇದೆಲ್ಲ ರೋಗದ ಕೀಟಾಣುಗಳು ಇದೆ, ರೋಗದ ಕೀಟಾಣುಗಳು ಬಿಡ್ಬೇಕು ನಾವು. ಅದೇ ತರ ರೋಗ ಕೀಟಾಣುಗಳೇ ಇವೆಲ್ಲ, ನಮಗೆ ಇದನ್ನ ಬಿಡ್ಬೇಕು ನಾವು. ಇದನ್ನ ಅಂಟ್ಕೊಂಡಿದೀವಿ ನಾವು. ಬೇಕು ನನಗೆ ರೋಗ ಬೇಕು, ನಂಗೆ ಇನ್ನ ಬೇಕು, ನಂಗೆ ಇನ್ನ ಸ್ವಲ್ಪ ದ್ವೇಷ ಬೇಕು, ಇನ್ನ ಸ್ವಲ್ಪ ಕ್ರೋಧ ಬೇಕು ನಂಗೆ, ಇನ್ನ ನಾನು ಮೋಸ ಮಾಡೋ ಇದು ಬೇಕು ನನಗೆ. ಸೊ ಈ ರೀತಿ ನಾವು ಅದನ್ನ ಅಪ್ಪಿ ಇಟ್ಕೊಂಡಿದೀವಿ ನಾವು. ಸೊ ಅವು ಇಟ್ಕೊಂಡಿಲ್ಲ, ನಮ್ಮನ್ನ ನಾವ್ ಇಟ್ಕೊಂಡಿದ್ದೀವಿ. ಸೊ ಒಬ್ಬ ಜೆಂಟಲ್ಮ್ಯಾನ್, ಒಬ್ಬ ವ್ಯಕ್ತಿ ಪುಣ್ಯಜೀವಿ ಅಂದ್ರೆ ಇದನ್ನ ಇದು ಮಾಡ್ಬೇಕು. ಈಗ ಯಾವಾಗಿಂದ ನಾನು ಇದರಿಂದ ಹೊರಗೆ ಬರ್ತೇನೆ, ಒಂದು ನಾಚಿಕೆ ಆಗ್ಬೇಕು ನಮ್ಗೆ. ಆಕ್ಚುಲಿ ನಮ್ಮದೇ ಇದನ್ನ ನಾವು ನೋಡ್ಕೊಂಡು ನಾವು ಆಲೋಚನೆ ಮಾಡಿದ್ರೆ ಒಂದ್ಸಲ ನಾಚಿಕೆ ಆಗುತ್ತೆ. ಒಂದ್ಸಲ ದೊಡ್ಡ ವ್ಯಕ್ತಿ ಇದ್ರೆ ನಮಗೆ ನೋಡಕ್ಕೆ ಆಗಲ್ಲ ಅವರಷ್ಟು ಪುಣ್ಯಜೀವಿ, ಪವಿತ್ರ ವ್ಯಕ್ತಿ. ಅವ್ರ ಮುಂದೆ ನೋಡಕ್ಕೆ ಅವರೆಷ್ಟು ದೊಡ್ಡ ವ್ಯಕ್ತಿ, ಆಚಾರ್ಯರು, ನಮ್ಮ ಗುರುಗಳು, ಇಲ್ಲ ಕೃಷ್ಣ ಪರಮಪುರುಷ. ನಾವು ಭಗವಂತನ ಎದುರು ನಾವು ಹೋದಾಗ ಆ ಖರ್ಚಾ ವಿಗ್ರಹ ಭಗವಂತನ ಸ್ವಯಂ ಬಂದಿದ್ದಾರೆ. ಸೊ ಅವಾಗ ನಮಗೆ ಕೃಷ್ಣ ಅಷ್ಟು ಪವಿತ್ರನು, ನಮಗೆ ಮುಖನು ಕೂಡ ತೋರ್ಸಕ್ಕಾಗಲ್ಲ ನಮ್ಮ ಸ್ಥಿತಿ ಇದು. ಸೊ ಎನಿವೆ, ಸೊ ಹೇಳ್ತಾರೆ ಇದನ್ನ ಕಲಿಬೇಕು ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಇದನ್ನ ಹೇಗೆ ಈ ಸ್ವಭಾವದಿಂದ ಹೊರಗೆ ಬರಕ್ಕೆ ನಾವು ನಮ್ಮನ್ನ ಖಂಡಿಸ್ಕೊಂಡು, ಇಲ್ಲ ನಮ್ಮದೇ ಒಂದು ತಪ್ಪುಗಳಿರೋದನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಮಾಡ್ಬೇಕು, ಅದನ್ನ ಕಲಿಬೇಕು. ಸೊ ಇದನ್ನ ಕಲಿಯೋದ್ರಿಂದ ನಾವ್ ಇದನ್ನ ಬಿಡಕ್ಕಾಗತ್ತೆ. ಇದನ್ನ ಒಂದು ರೀತಿಯ ಶ್ರೀಲ ಪ್ರಭುಪಾದ ಗುರುಗಳು ಹೇಳ್ತಾ ಇರುತ್ತೆ ಯಾವಾಗ್ಲೂ, ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಬೆಳಿಗ್ಗೆ ನಮ್ಮ ಮನಸ್ಸಿದೆ
ಅದನ್ನು 100 ಬಾರಿ ಏನೋ ಅನ್ಸುತ್ತೆ, 100 ಬಾರಿ ಅದನ್ನ ಚಪ್ಪಲಿಯಲ್ಲಿ ಹೊಡೀರಿ ಅದನ್ನು. ಮತ್ತೆ ರಾತ್ರಿ ನಾವು ಮಲಗ್ತೇವೆ, ಮಲಗೋ ಮುಂಚೆ ನಾವು ಓಹ್ ನಾನು ತುಂಬಾ ದೊಡ್ಡ ವ್ಯಕ್ತಿ, ನಾನು ಇಷ್ಟು ಸಾಧಿಸ್ಬಿಟ್ಟೆ, ನಾನು ಇಷ್ಟು ಮಾಡಿಬಿಟ್ಟೆ ನಾನು ಅಂತ ನಮಗೆ ಎಷ್ಟೆಷ್ಟು ಅಹಂಕಾರ ಜಂಬ ಎಲ್ಲ ಇದೆ. ಅವ್ರು ಹೇಳ್ತಾರೆ ಅದು ಮಲಗೋ ಮುಂಚೆ ರಾತ್ರಿ ಹೊತ್ತು ನಾವು ತಿರ್ಗಾ ಈ ಮನಸ್ಸನ್ನು ಇನ್ನೊಂದ್ಸಲ ಪೊರಕೆ ತಗೊಂಡು ಇನ್ನೊಂದ್ಸಲ ಹೊಡಿಬೇಕು. ಯಾಕಂದ್ರೆ ಮನಸ್ಸಲ್ಲಿ ನಮ್ಗೆ ಇದೆಲ್ಲ ತುಂಬಿದೆ, ಇದೆಲ್ಲ ತುಂಬಿ ತುಳುಕ್ತಾ ಇದೆ, ಎಲ್ಲ ಕುಣಿತಾ ಇದೆ, ಇದೆಲ್ಲ ನಮ್ಗೆ ಈ ರೀತಿಯ ಇಚ್ಛೆಗಳು, ಈ ರೀತಿಯ ಆಧಾರ್ಮಿಕ ಇದು ಎಲ್ಲವೂ ನಮ್ಮಲ್ಲಿ ಒಳಗೆ ತುಂಬಿದೆ, ಇದು ತುಳುಕ್ತಾ ಇದೆ. ಸೊ ಅದಕ್ಕೆ ಅವ್ರು ಪ್ರಭುಪಾದ ಗುರುಗಳು ಹೇಳ್ತಾರೆ ಆತರ ಮನಸ್ಸು ನಿಮ್ಮನ್ನೇ ಹೊಡ್ಕೊಳ್ಳಿ ನೀವು. ಇನ್ನೊಂದ್ಸಲ ಚೆನ್ನಾಗಿ ಹೇಳ್ತಾರೆ ಪ್ರಭುಪಾದ ಗುರುಗಳು, ವೆನ್ ಫಾಲ್ಟ್ ಇನ್ ಅದರ್ಸ್ ಹಾಂಟ್ ಯು. ಇನ್ನೊಬ್ಬರ ತಪ್ಪುಗಳು ನಮ್ಗೆ ತುಂಬಾ ಬೇಗ ಕಾಣ್ಬಿಡುತ್ತೆ ನಮ್ಗೆ, ಅದು ಸರಿ ಇಲ್ಲ, ಅಯ್ಯೋ ಇದು ತಪ್ಪು, ಇದು ನಿಮ್ದು, ಇಮಿಡಿಯೇಟ್ ಆಗಿ ಕೈ ತೋರಿಸ್ಬಿಡ್ತೀವಿ ಅವ್ರ ಮೇಲೆ, ಇಮಿಡಿಯೇಟ್ ಆಗಿ ಮಾತಲ್ಲಿ ಹೇಳ್ಬಿಡ್ತೇವೆ ನಾವು, ಇದು ಬಂದ್ಬಿಡ್ತೈತೆ ನಮ್ಗೆ, ತಪ್ಪು ಇದು ತಪ್ಪು, ಅದು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಆ ತರ ಒಮ್ಮೊಮ್ಮೆ ಎಷ್ಟಾಗುತ್ತೆ ಅಂದ್ರೆ ಮನಸ್ಸಲ್ಲಿ ಅದೇ ತಿರುಗ್ತಾ ಇರುತ್ತೆ. ಹರೇ ಕೃಷ್ಣ ಹೇಳ್ತಾ ಇದ್ರು ಕೂಡ ನನಗೆ ಆ ತಪ್ಪುಗಳು ಇದೇ ನನಗೆ ಆ ತರ ಆಗ್ಬಿಡುತ್ತೆ ಒಂದ್ಸಲ ಮನಸ್ಸು. ಸೊ ಚೆನ್ನಾಗಿ ಹೇಳ್ತಾರೆ ಪ್ರಭುಪಾದ ಗುರುಗಳು, ವೆನ್ ಫಾಲ್ಟ್ಸ್ ಇನ್ ಅದರ್ಸ್ ಹಾಂಟ್ ಯು, ಮೆಡಿಟೇಟ್ ಆನ್ ಯುವರ್ ಓನ್ ಫಾಲ್ಟ್ಸ್. ಅವಾಗ ನಾವು ನಮ್ಮದೇ ಒಂದು ತಪ್ಪುಗಳನ್ನ, ನಾನು ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದೀನಲ್ಲ, ನನ್ನ ಸ್ಥಿತಿ ಏನು, ನಾನು ಎಂತ ಒಂದು ಪಾಪಿ, ನಾನು ಎಂತೆಂಥ ಚಟುವಟಿಕೆಗಳು ಮಾಡಿದ್ದೇನೆ, ನಾನು ಎಂತೆಂಥ ಚಟುವಟಿಕೆಗಳು ಈಗಲೂ ಕೂಡ ಮಾಡ್ಬೋದು ನಾನು, ಇಲ್ಲಾಂದ್ರೆ ಎಷ್ಟು ಧರ್ಮವನ್ನು ನಾನು ಇನ್ನ ಇದರಲ್ಲಿದ್ದೇನೆ. ಸೊ ಇದು ನಮ್ಮದು ಕಾಣ್ಬೋದು, ನಾವು ನೂರಾರು ನೋಡಿದ್ರೆ ಎಲ್ಲ ಫುಲ್ ಕಾಣುತ್ತೆ ನಮ್ಗೆ, ನೋಡಿದ್ರೆ ಎಲ್ಲ ಅಯ್ಯೋ ನನ್ನ ಹೃದಯ ನಿಜವಾಗ್ಲೂ ತುಂಬಾ ಕೊಡ. ನಾನೇ ಅನ್ಕೊಂಡಿದ್ದೆ ಇಲ್ಲಿ ಕೃಷ್ಣ ಇಲ್ಲಿ ಕೂಡಿಸ್ಕೊಂಡ್ಬಿಡುವುದು, ಇಲ್ಲಿ ಕೃಷ್ಣ ಹೃದಯದಲ್ಲಿ ಇದ್ದಾನೆ ಪರಮಾತ್ಮ, ಆದ್ರೆ ಅದು ಸ್ವಚ್ಛವಾದ್ರೆ ಕೃಷ್ಣ ಅಲ್ಲಿ ವ್ಯಕ್ತವಾಗ್ತಾನೆ ನಮಗೆ. ಆದ್ರೆ ಇವಾಗ ನಮ್ಮ ಹೃದಯ ಇಲ್ಲ. ಹೀಗೆ ಇಷ್ಟೊಂದು ಏನೋ ನಾವು ದೇವಸ್ಥಾನ ಭಗವಂತನ ಪೂಜಾ ಕೊಠಡಿಯಲ್ಲಿ ನೀವು ನಿಮ್ಮ ಮನೆಯಲ್ಲೂ ಕೂಡ ಇಲ್ಲ ದೇವಸ್ಥಾನ ಕೂಡ ಎಲ್ಲ ಸ್ವಚ್ಛ ಇರುತ್ತೆ, ಎಲ್ಲ ಕ್ಲಿಯರ್ ಆಗಿ ಏನೋ ಧೂಳು ಕೂಡ ಇರಬಾರ್ದು. ಸೊ ಅವಾಗ ನಮ್ಗೆ ಆತರ ಧೂಳು ಇಲ್ಲದೆ ಇರುವಾಗ ಏನೋ ಚಿಕ್ಕ ಧೂಳು ಇದ್ರೂ ಕೂಡ ಕಾಣ್ಬಿಡುತ್ತೆ. ಇವಾಗ ಅದು ಧೂಳು ಇದೆ, ತುಂಬಾ ತುಳುಕಿದೆ, ಅಲ್ಲಿ ಎಲ್ಲ ಜೇಡ ಬಲೆಗಳಿದೆ, ಅಲ್ಲಿ ಇಲ್ಲ ಇನ್ನೊಂದು ಮಣ್ಣು ಇದೆಲ್ಲ ಇದೆ, ಇನ್ನೇನೋ ಒಂದು ಪಾಪ ಅಲ್ಲಿ ಜಿರಳೆ ಇನ್ನೇನೋ ಒಂದು ಹಲ್ಲಿ ಅದು ಸತ್ತಿದೆ. ಸೊ ಇದೆಲ್ಲ ಇದ್ರೆ ಇನ್ನೊಂದೇನೋ ಒಂದು ಕೊಳಕ್ ಹಾಕಿದ್ರು ಕೂಡ ಗೊತ್ತಾಗುತ್ತೆ ನಮ್ಗೆ, ಗೊತ್ತಾಗಲ್ಲ ನಮ್ಗೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಒಂದ್ಸಲ ನಾವು ಇರ್ತೀವಲ್ಲ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಟೈಮಲ್ಲಿ ಹಾಸ್ಟೆಲ್ ಅಲ್ಲಿ ನಾವಿಗೆಲ್ಲ ಅನುಭವ. ಸೊ ಎಷ್ಟೊಂದು ಗಲೀಜಿರುತ್ತೆ ಅಂದ್ರೆ, ಒಂದ್ ಕಡೆ ಇಲ್ಲಿ ಪೇಪರ್, ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಬಟ್ಟೆ, ಇನ್ನೊಂದ್ ಕಡೆ ಫ್ರೆಶ್ ಬಟ್ಟೆ, ಇನ್ನೊಂದ್ ಕಡೆ ಹಳೆ ಬಟ್ಟೆ, ಎಲ್ಲ ರೂಮಲ್ಲಿ ಕೊಳಕಾಗಿರುತ್ತೆ. ಆ ಕೊಳಕಾಗ ಇನ್ನೊಂದೇನೋ ಕೊಳಕ ಬಂದು ಹಾಕ್ತಾರೆ, ಗೊತ್ತಾಗೋದಿಲ್ಲ, ಅದೇನ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂದ್ರೆ ಗೊತ್ತಾಗಲ್ಲ. ಸೊ ಆದ್ರೆ ಒಬ್ಬ ವ್ಯಕ್ತಿ ಅದನ್ನ ನೋಡಿದ್ರೆ ಸ್ವಚ್ಛವಾಗಿಟ್ರೆ ಸ್ವಲ್ಪ ಕೊಳಕ್ ಕಾಣಿದ್ರು ಅಯ್ಯೋ ಇದಿಷ್ಟು ನಮಗೆ ಒಂದೊಂದ್ಸರಿ ನಿಮ್ಮ ಅನುಭವ ಇರುತ್ತೆ, ಕ್ಲೀನ್ ಮಾಡಿದಾಗ ಯಾವಾಗಲೂ ಮಾಡಿದ ತಕ್ಷಣ ಯಾರಾದ್ರೂ ಏನೋ ಸ್ವಲ್ಪ ಇದಾದ್ರು ನೀವು ಹೇಳ್ತೀರಾ, ಇಲ್ಲ ಇಷ್ಟು ಕ್ಲೀನ್ ಆಗಿದೆ ಅದನ್ನ ತೆಗಿರಿ ಪಕ್ಕಕ್ಕೆ. ಸೊ ಆಕ್ಚುಲಿ ಆ ತರ ಮನೋಭಾವ ದೊಡ್ಡ ಆಚಾರ್ಯರು ಇರ್ತಾರೆ. ದೊಡ್ಡ ಆಚಾರ್ಯರಿಂದ ನೋಡಿ, ಇವಾಗ ನಾವು ನಿನ್ನೆ ಕೇಳ್ತಾ ಇದ್ದೀವಿ ಸನಾತನ ಗೋಸ್ವಾಮಿ ಅವರು ಆಕ್ಚುಲಿ ಅವರ ಸ್ವರೂಪ ಅವರು ರಾಧಾರಾಣಿಯ ಸಹಾಯಕರು, ಅವರನ್ನು ಮಂಜರಿಗಳು ಅಂತ ಹೇಳ್ತಾರೆ. ಗೋಪಿಕೆಯರಲ್ಲಿ ಅವ್ರದೊಂದು ಅವ್ರದೊಂದು ಗ್ರೂಪ್ ಅವ್ರದ್ದು. ಸೊ ತುಂಬಾ ಆತ್ಮೀಯ ಸೇವಕರು ರಾಧಾಕೃಷ್ಣರಿಗೆ. ಆದ್ರೆ ಅವರು ಯೋಚನೆ, ಅಯ್ಯೋ ನಾನು ನೀಚ ಸಂಗಿ ನೀಚ ಜಾತಿ, ನಾನು ನೀಚ ಸಂಗಿ, ನನ್ನ ಜಾತಿ ನಂದು ನೀಚದು. ಆಕ್ಚುಲಿ ಅವರು ಹುಟ್ಟಿದ ಜಾತಿ ಒಂದು ಶ್ರೇಷ್ಠ ಜಾತಿ, ಆದ್ರೆ ಅವ್ರು ಹೇಳೋದು ನೀಚ ಜಾತಿ, ನೀಚ ಸಂಗಿ ಅಂದ್ರೆ ನಾನು ಇಂಥ ಒಬ್ಬರು ಅಧರ್ಮದ ವ್ಯಕ್ತಿ, ಆ ರಾಜನ ಸೇವೆ ಮಾಡಿ ಅವನ ಹತ್ತಿರ ನಾನು ಅಷ್ಟು ಕ್ಲೋಸ್ ಆಗಿ ಆತ್ಮೀಯವಾಗಿ ನಾನು ವ್ಯವಹಾರ ಮಾಡಿದ್ದು. ನೀಚ ಸಂಗಿ ನೀಚ ಜಾತಿ ಸನಾತನ ಗೋಸ್ವಾಮಿ. ಆಕ್ಚುಲಿ ಯಾಕಂದ್ರೆ ಅಷ್ಟು ಸ್ವಚ್ಛವಾಗಿದೆ ಅವ್ರ ಹೃದಯ, ಅಂದ್ರೆ ಏನಾದ್ರೂ ಒಂದು ಚಿಕ್ಕ ಇದಿದ್ರು ಕೂಡ ಅವ್ರ ದೋಷ ಲೋಪ ಇದ್ರು ಕೂಡ ಎದ್ದು ಕಾಣುತ್ತೆ ಅವ್ರಿಗೆ. ಮತ್ತೆ ಆ ಶುದ್ಧ ಭಕ್ತರು ಅದನ್ನೇ ಆ ರೀತಿ ಅವರು ತಮ್ಮ ವ್ಯಕ್ತಿತ್ವವಾಗಿ ಅವರು ಅನ್ಕೊಂಡು ಕೃಷ್ಣನ ಮೇಲೆ ಅಷ್ಟು ಅವರು ಅಧೀನವಾಗಿ ಅಷ್ಟು ನಮ್ರ ಭಾವದಲ್ಲಿರ್ತಾರೆ. ಯಾಕಂದ್ರೆ ಅವರು ಆ ತಮ್ಮ ಇದನ್ನು ಏನೋ ಒಂದು ಸನ್ನಿವೇಶದಿಂದಲೋ ಏನೋ ಒಂದು ಕೃಷ್ಣ ಇಚ್ಛೆಯಿಂದಲೋ ಆದದ್ದು ಅದು ಕೂಡ ಅವರು ಅಷ್ಟು ಜಾಗರೂಕವಾಗಿ. ಪರೀಕ್ಷಿತ್ ಮಹಾರಾಜರು ನೋಡಿ, ಅವ್ರದೇ ತಪ್ಪಿಲ್ಲ. ಅವ್ರು ಹೋಗಿ ಯಾರಿಗೆ ಹೇಳಿದ್ದವರು, ಸಾಮಿಕ ಋಷಿಗೆ. ಅವ್ರಿಗೆ ಅಯ್ಯೋ ಸಾಮಿಕ ಋಷಿ ನನಗೆ ಒಳಗೆ ಬರಮಾಡ್ಲಿಲ್ಲ, ಆತರ ಒಂದು ಗೌರವ ಕೊಡ್ಲಿಲ್ಲ ನನಗೆ, ನಾನು ಮಹಾರಾಜ, ನಾನು ಎಲ್ಲ ವಿಶ್ವಕ್ಕೆ ನಾನು ಧರ್ಮವನ್ನು ಸ್ಥಾಪನೆ ಮಾಡೋ ವ್ಯಕ್ತಿ, ಆತರ ಅಲ್ಲ ಯೋಚನೆ ಮಾಡಿ ಅವರು ಮಾಡ್ಲಿಲ್ಲ. ಆತರ ಏನೋ ತಾತ್ಕಾಲಿಕ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವರು ಅವರು ಒಂದು ಸತ್ತ ಹಾವನ್ನು ಹಾಕ್ಬಿಟ್ಟು ಬಂದ್ಬಿಟ್ರು.
ಆದ್ರೆ ನಂತರ ಅವ್ರು ಯೋಚನೆ ಮಾಡ್ತಾರೆ, ಏನ್ ಮಾಡ್ಬಿಟ್ಟೆ, ಎಂತ ದೊಡ್ಡ ಅಪರಾಧ ಮಾಡ್ಬಿಟ್ಟೆ ನಾನು. ಆಕ್ಚುಲಿ ಅದು ಕೃಷ್ಣನ ಇಚ್ಛೆ ಭಾಗವತ ಬರ್ಬೇಕು ಅಂತ. ನಮ್ಗೆ ಇಂಥ ಒಂದು ನೋಡಿ ಎಷ್ಟು ಭಾಗವತದಲ್ಲಿ ಸೊಗಸಾದ ವಿಷಯಗಳಿದೆ, ಪ್ರತಿಯೊಂದು ಶ್ಲೋಕನೂ ಕೂಡ ಎಷ್ಟು ಸೊಗಸಾಗಿದೆ. ಸೊ ಈ ರೀತಿ ಬರ್ಲಿಕ್ಕೆ ನಮ್ಗೆಲ್ಲರಿಗೂ ವಿಶ್ವದಲ್ಲಿ ಬರ್ಲಿಕ್ಕೆ ಭಗವಂತನು ಅದು ಕೇವಲ ಅದು ವೇದವ್ಯಾಸರ ಹತ್ರ ಮಾತ್ರ ಇರ್ಲೋ ಇಲ್ಲಾಂದ್ರೆ ನಾರದರಿಗೂ ಗೊತ್ತಿರಲೋ ಅಷ್ಟೇ ಅಲ್ಲ, ಅದು ನಮ್ಗೆಲ್ಲರಿಗೂ ಬರ್ಬೇಕು ಅನ್ನೋ ರೀತಿಯಲ್ಲಿ ಭಗವಂತನು ಶುಕಮುನಿಗಳು ಬಂದು ಇವರಿಗೆ ಅಲ್ಲಿ ಇದೆಲ್ಲ ತಿಳಿಸ್ಬೇಕು, ಆ ಸಭೆಯಲ್ಲಿ ತಿಳಿಸ್ಬೇಕು, ಮತ್ತೆ ಸೂತ ಮುನಿಗಳು ಕೇಳಿ ಅಷ್ಟು ಅದು ಆ ರೀತಿ ಭಗವಂತನು ಒಂದು ವ್ಯವಸ್ಥೆ ಮಾಡಿತ್ತು. ಪರೀಕ್ಷಿತ್ ಮಹಾರಾಜದ ನಿಜವಾದ ಅವ್ರ ಜೀವನದಲ್ಲಿ ಒಂದು ರೀತಿ ಅವ್ರ ಕಷ್ಟದಲ್ಲಿ ಒಂದು ಇರೋ ರೀತಿಯಲ್ಲಿ ತೋರ್ಸೋ ತರ. ಸೊ ಆದ್ರೂ ಪರೀಕ್ಷಿತ್ ಮಹಾರಾಜರು ಆ ರೀತಿ ಯೋಚನೆ ಮಾಡಿದ, ಅಯ್ಯೋ ನಾನು ನನ್ನ ತಾತಂದಿರು ಅಷ್ಟು ಪುಣ್ಯ ಜೀವಿಗಳು, ಕೃಷ್ಣನ ಪರಮ ಭಕ್ತರು, ಪಾಂಡವರು, ಆ ವಂಶದಲ್ಲಿ ನಾನು ಹುಟ್ಟಿದ್ದೇನೆ, ಆದ್ರೆ ಆ ವಂಶಕ್ಕೆ ನಾನು ಆಹಾರನಲ್ಲ. ನಾನು ಕ್ಷತ್ರ ಬಂಧು ಅಂದ್ರೆ ನಾನು ಕ್ಷತ್ರಿಯನೂ ಅಲ್ಲ. ನಾನು ಕ್ಷತ್ರಿಯನಂದ್ರೆ ರಾಜ ಧರ್ಮದ ಆಚರಣೆಯಲ್ಲಿದ್ದಾನೆ. ಅದೇ ಅವನು ಹೇಳ್ತಾನೆ, ನಾನು ಅವರ ಬಂಧು ಅಷ್ಟೇ. ನನ್ನ ಕ್ಷತ್ರಿಯಕ್ಕೆ ಕೂಡ ನನ್ನ ಹೆಸರು ಕಲಿಯಕ್ಕೆ ಲಾಯಕ್ಕಿಲ್ಲ, ನನ್ನ ಕ್ಷತ್ರ ಕೂಡ ನನಗಿಲ್ಲ. ಸೊ ಹಾಗೆ ಏನೋ ನಾನು ಅವ್ರ ಸಂಬಂಧದಲ್ಲಿರೋದ್ರಿಂದ ಕೃಷ್ಣನು ನನ್ನ ಮೇಲೆ ಕೃಪೆ ತಗೊಂಡು ಈ ರೀತಿ ಶುಕಮುನಿಗಳನ್ನು ಕಳಿಸಿದ್ದಾರೆ ಅಂತ ಅವರು ಆ ರೀತಿ ಯೋಚನೆ ಮಾಡ್ತಾರೆ. ಸೊ ಎನಿವೆ, ಇದು ದೊಡ್ಡ ಮಹನೀಯರ ಅವರ ಮನಸ್ಥಿತಿ. ಅವತ್ತು ಸ್ವಲ್ಪ ಕೊಳಕು ಕೂಡ ಅವ್ರ ಹೃದಯದಲ್ಲಿ, ಅವ್ರಿಗೆ ಕೊಳಕಿಲ್ಲ ಅವ್ರದ್ದು, ಆದ್ರೆ ಆ ರೀತಿ ಅವರು ಇದನ್ನು ವ್ಯಕ್ತಪಡಿಸ್ತಾರೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತ ಬರೆದವರು, ಬಹಳ ಚೆನ್ನಾಗಿ ಅವ್ರು ಬರೆಯೋದವರು. ಏನ್ ಹೇಳ್ತಾರೆ, ಜಗಾಯ್ ಮದಾಯ್ ಮುಯಿಸೆ ಪಾಪಿಷ್ಟ, ಅದೇ ಅವ್ರು ಹೇಳೋದು ಜಗಾಯ್ ಮದಾಯ್, ನಿಮ್ಗೆಲ್ಲ ಕತೆ ಗೊತ್ತಿದೆ. ಸೊ ಅವರು ದೊಡ್ಡ ಈ ತರ ವಂಚಕರು ಎಲ್ಲ, ಇವಾಗೇನೇ ನಾವು ಕೇಳ್ತಾ ಇದೀವಿ ಎಲ್ಲ ಇದರ ಒಂದು ಲಿಸ್ಟ್ ಪಟ್ಟಿ, ಈ ಪೀಳಿಗೆ ಎಲ್ಲ ಇದ್ದವರು ಅವರು. ಸೊ ಅವ್ರಿಗಿಂತ ನಾನು ನೀಚನು ಅಂತ. ಯಾರು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಮತ್ತೆ ಒಂದು ಮಲದಲ್ಲಿರುವ ಕ್ರಿಮಿಗಿಂತ ನಾನು ಕೆಳಗೆ. ನಾನು ಮಲದಲ್ಲಿರೋ ಕ್ರಿಮಿ, ಅದ್ರ ಜನ್ಮ ಸಿಕ್ಕಿದೆ ಅಂದ್ರೆ ಏನರ್ಥ? ಇನ್ನ ಎಷ್ಟೋ ಪಾಪದ ಹೊರೆ ಇದೆ, ಅಷ್ಟು ತಮೋಗುಣ ಇದೆ, ಹಾಗೆ ತಾನೇ ಆ ಜನ್ಮ ಸಿಗೋದು. ಆದ್ರೆ ಅವ್ರು ಹೇಳೋದು ನಾನು ಅದಕ್ಕಿಂತ ಕೀಳು ನಾನು. ಸೊ ಹೇಳ್ತಾರೆ, ಅವ್ರೇನೋ ಸುಮ್ಮನೆ ಅವರು ತೋರಿಸ್ಕೊಳ್ತಾ ಇಲ್ಲ, ಅವರು ನಾನು ಈ ರೀತಿ ತುಂಬಾ ಆರ್ಟಿಫಿಷಿಯಲ್ ಆಗಿ ನನ್ನನ್ನು ಜನರು ನೋಡ್ಲಿ, ನಾನು ದೊಡ್ಡ ವ್ಯಕ್ತಿ ಆ ತರ ಹೇಳ್ತಾರೆ. ನ್ಯಾಚುರಲ್, ಸಹಜವಾಗಿ ಅವ್ರಿಗೆ ಭಾವನೆ ಇದೆ, ಸಹಜ. ಮತ್ತೆ ಇನ್ನ ಮುಂದುವರಿಸ್ತಾರೆ, ಅವ್ರು ಹೇಳ್ತಾರೆ, ಯಾರಾದ್ರೂ ನನ್ನ ಹೆಸರು ತಗೊಂಡ್ರೆ ಅವ್ರು ನರಕಕ್ಕೆ ಹೋಗ್ಬಿಡ್ತಾರೆ. ಆಕ್ಚುಲಿ ನಾವು ಹೇಳ್ತೇವೆ ಜೈ ಪ್ರಭುಪಾದ್, ಜೈ ಪ್ರಭುಪಾದ್, ಜೈ ಪ್ರಭುಪಾದ್, ಪ್ರಭುಪಾದ್, ಪ್ರಭುಪಾದ್ ನಾವು ಹೇಳ್ತೀವಿ. ಶುದ್ಧ ಭಕ್ತರ ಹೆಸರು ಮತ್ತೆ ಮತ್ತೆ ಹೇಳ್ತೀವಿ, ಯಾಕಂದ್ರೆ ಕೃಷ್ಣ ಅದು ನಮಗೆ ಪರಿಶುದ್ಧ ಮಾಡುತ್ತೆ. ಅವ್ರನ್ನ ನೆನೆಸ್ಕೊಂಡ್ರೆ ನಮಗೂ ಇದು ಭಕ್ತಿಯಲ್ಲಿ ಒಂದು ಹುಮ್ಮಸ್ಸು ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ. ಕೃಷ್ಣನು ಕೂಡ ಸಂತೋಷ. ಕೃಷ್ಣ ಹೇಳ್ತಾನೆ, ಯಾರೋ ನನ್ನ ಭಕ್ತ ಅಂತ ಹೇಳಿದ್ರೆ ನಾವು ನನ್ನ ಭಕ್ತನಲ್ಲ, ಆದ್ರೆ ಯಾರೋ ನನ್ನ ಭಕ್ತನ ಭಕ್ತ ಅಂತ ಹೇಳಿದ್ರೆ ಅವ್ರ ನಿಜವಾದ ಭಕ್ತ. ಸೊ ಹಾಗೆ ನಾವು ಕೃಷ್ಣನ ಭಕ್ತರ ನಾವು ದಾಸ 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 ನಾವು. ಸೊ ಕೃಷ್ಣ ಭಕ್ತರು ಎಷ್ಟೋ ಜನ ಇದ್ದಾರೆ, ಶುದ್ಧ ಭಕ್ತರು ಇದ್ದಾರೆ ವೈಕುಂಠ ಲೋಕದಲ್ಲಿ. ಇಲ್ಲ ಈ ಜಗತ್ತಿನಲ್ಲೇ ಎಷ್ಟೋ ಶುದ್ಧ ಭಕ್ತರಿದ್ದಾರೆ, ಇಲ್ಲ ಎಷ್ಟೋ ನಮಗಿಂತ ಉನ್ನತವಾದ ಭಕ್ತರಿದ್ದಾರೆ, ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಭಕ್ತರಿದ್ದಾರೆ. ಸೊ ಹೀಗಿರುವಾಗ ಇವರು ಯಾರು ನಾವು ಅವ್ರ ಹೆಸರು ತಗೊಳ್ಬಹುದು. ಆದ್ರೆ ಇವ್ರು ಹೇಳ್ತಾರೆ, ಯಾರು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಯಾರಾದ್ರೂ ನನ್ನ ಹೆಸರು ತಗೊಂಡ್ರೆ ಅವರೆಲ್ಲ ಪುಣ್ಯವು ಏನಿದೆ ಅದೆಲ್ಲ ನಾಶ ಆಗ್ಬಿಡುತ್ತೆ. ಸೊ ಅಂದ್ರೆ ಆ ರೀತಿ ಅವರ ಭಾವನೆ ಆಗಿದೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಸೊ ಎನಿವೆ, ಸೊ ನಾನು ಇದು ಕೇಳಿದ್ದು ಒಬ್ಬರು ಭಕ್ತರು ಹೇಳ್ತಾ ಇದ್ರು, ಈ ರೀತಿ ಅವರು ಶುದ್ಧ ಚಿತ್ತದಲ್ಲಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕೊಳಕು ಏನಾದ್ರು ಎಲ್ಲೋ ಯಾವುದೋ ಒಂದು ಜೀವನದ ಒಂದು ಭಗವಂತನ ತೋರಿಸಿದ ಇದೋ ಏನೋ ಅದನ್ನೇ ಅವ್ರಿಗೆ ದೊಡ್ಡ ಇದಾಗ ಕಾಣುತ್ತೆ, ಕೊಳಕ ಕಾಣುತ್ತೆ. ಆದ್ರೆ ನಮಗೆ ಇದೆಲ್ಲ ತುಂಬಿದೆ. ಇವಾಗ ಇಲ್ಲಿ ಹೇಳ್ತಾ ಇರೋ ಲಿಸ್ಟ್, ಅಧರ್ಮ, ಮೋಸ, ಏನದು ಲೋಭ. ಸೊ ಒಂದೊಂದು ಬಹಳ ಚೆನ್ನಾಗಿದೆ ಲಿಸ್ಟ್ ಎಲ್ಲ. ದುರುಕ್ತಿ ಅಂದ್ರೆ ಕೆಟ್ಟ ಮಾತು ಇದು ಮಾಡೋದು. ನಾವು ಏನು ಸ್ವಲ್ಪ ಇದಕ್ಕೆ ಕೆಟ್ಟ ಮಾತು ಬೈಗಳು ಬಂದ್ಬಿಡುತ್ತೆ ನಮ್ಗೆ. ಯು ರಾಸ್ಕಲ್, ಯು ಫೂಲ್, ಯು ಡಲ್, ಇದು ಎಲ್ಲ ಒಂದೊಂದು ನಮ್ಗೆ ಎಲ್ಲ ನಮ್ದೆಲ್ಲ ಒಳಗಿಂದ ಎಲ್ಲ ಏನಿದೆ ಒಳ್ಳೆ ವೊಕ್ಯಾಬುಲರಿ ಪದಗಳಿದೆ, ಅದೆಲ್ಲ ಹೊರಗೆ ಬರ್ಬಿಡುತ್ತೆ ನಮ್ದು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಆ ದುರುಕ್ತಿ ಅಂದ್ರೆ ಅದು ತಮೋಗುಣ. ಈ ಕೆಟ್ಟ ಮಾತುಗಳು ಆಡೋದು ಅದು ಇಲ್ಲ, ಅದು ಜೆಂಟಲ್ಮ್ಯಾನ್ ಇದಲ್ಲ. ಜೆಂಟಲ್ಮ್ಯಾನ್ ಅಂದ್ರೆ ಪರ್ಟಿಕ್ಯುಲರ್ ಹೇಳ್ತಾರೆ, ಹಿರಿಯರು ಇದ್ರೆ ಹಿರಿಯರಿಗೆ ಒಂದು ಮಾತಿನ ಕೂಡ ನಾವು ಎದುರ್ಕೊಡೋದಿಲ್ಲ. ಬಹಳ ಚೆನ್ನಾಗಿ ಆಕ್ಚುಲಿ ಫಸ್ಟ್ ಚಾಪ್ಟರ್ ಭಗವದ್ಗೀತೆಯಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಫಸ್ಟ್ ಚಾಪ್ಟರ್ ಪ್ರಭುಪಾದ ಹೇಳೋದು ಇದು ಎಟಿಕೆಟ್. ಇದು ನಾವು ಕಲಿಯೋ ಇದು. ಯಾರು ನಮ್ಮ ಹಿರಿಯರು ಇರ್ತಾರೆ, ಭಕ್ತಿಯಲ್ಲಿ ಹಿರಿಯರು ಇರ್ಬೋದು, ನಮ್ಮ ಅನುಭವದಲ್ಲಿ ಹಿರಿಯರು ಇರ್ಬೋದು, ವಯಸ್ಸಲ್ಲಿ ಹಿರಿಯರು ಇರ್ಬೋದು. ನಾವು ವೈದಿಕ ಇದ್ರ ಪಾಲನೆ ಮಾಡೋದಂದ್ರೆ ನಾಟ್ ಇವನ್ ಬೈ ವರ್ಡ್, ನಾವು ಮಾತಿನಿಂದ ಕೂಡ ಅವ್ರನ್ನ ಎದುರು ಮಾಡೋದು.
ಅರ್ಜುನ ಆ ರೀತಿ ಹೇಳ್ತಾರೆ, ಅರ್ಜುನ ಆ ರೀತಿ ವ್ಯಕ್ತಿತ್ವ. ನಮಗಿಲ್ಲ, ತಕ್ಷಣ ಬಂದ್ಬಿಡುತ್ತೆ ನಮಗೆ ಎಲ್ಲ ನಮ್ಮ ಒಳಗೆ ಹೊರಗೆ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು ಹೇಳ್ತೇವಲ್ಲ, ಭಗವದ್ಗೀತೆ ಕೃಷ್ಣ ಹೇಳ್ತಾರೆ, ಆಂಗರ್, ಕ್ರೋಧ ಬಂದ್ರೆ ಕಂಟ್ರೋಲ್ ಹೋಗ್ಬಿಡುತ್ತೆ ನಮ್ಗೆಲ್ಲ. ಆಂಗರ್ ಕಂಟ್ರೋಲ್ ಹೋಗ್ಬಿಟ್ಟು ನಾವು ನಮ್ಮ ಮನಸ್ಸಿಗೆ ಆಮೇಲೆ ಯೋಚನೆ ಮಾಡಿದಾಗ, ಅಯ್ಯೋ ಯಾಕೆ ನಾನು ಈ ಕ್ರೋಧದಲ್ಲಿ ಏನೇನೋ ಹೇಳ್ಬಿಟ್ಟೆ, ಏನೇನೋ ಮಾಡ್ಬಿಟ್ಟೆ ನಾನು. ಯಾಕಂದ್ರೆ ಕ್ರೋಧ ಅನ್ನೋದು ಹಾಕಿ, ಕ್ರೋಧ ಅನ್ನೋದು ಇದು ಅಧರ್ಮದ ಇದು ಪ್ರತಿನಿಧಿಗಳು, ಇವೆಲ್ಲ ಆ ವಂಶಕ್ಕೆ ಸೇರಿದವರು ಇರಲ್ಲ. ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವು ಸ್ಟಾರ್ಟ್ ಮುಂದಾದ್ಮೇಲೆ ಅವರೆಲ್ಲ ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರು, ಒಬ್ಬರನ್ನ ಕರೆದ್ರೆ ಎಲ್ಲರೂ ಬರ್ತಾರೆ ಜೊತೆಗೆ, ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಎಲ್ಲರೂ ಕೂಡ ಆಯ್ತು, ನಾನು ಇದ್ದೇನೆ ದ್ವೇಷ, ನಾನು ಇದ್ದೇನೆ ಹಿಂಸೆ, ನಾನು ಇದ್ದೇನೆ, ಸೊ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಜೊತೆಗಿದ್ದಾರೆ. ಸೊ ಅದಕ್ಕೆ ನಾವು ತುಂಬಾ ಜಾಗೃತವಾಗಿ, ಭಕ್ತಿಯಲ್ಲಿ ನಾವು ತುಂಬಾ ಜಾಗೃತವಾಗಿರ್ಬೇಕು. ಇದನ್ನು ನಾವು ಇದೆಲ್ಲ ಇದೆ, ನಮ್ಮಲ್ಲೇ ಇದೆ, ಇದೆಲ್ಲ ಇಲ್ಲೋ ಯಾರಲ್ಲೋ ಏನಲ್ಲೋ ನೋಡೋದಂತಲ್ಲ, ಇದು ನೋಡ್ತಾ ಇದೀವಿ ಪೇಪರಲ್ಲಿ ಹೋದ್ರೆ ಫುಲ್ ಅದೇ ತುಂಬಿದೆ ನ್ಯೂಸ್ ಪೇಪರ್. ಇನ್ನೇನು ಒಬ್ಬ ವ್ಯಕ್ತಿ ಗ್ರೀಡಿ, ಇನ್ನೊಬ್ಬ ವ್ಯಕ್ತಿ ಚೀಟಿಂಗ್, ಇನ್ನೊಬ್ಬ ವ್ಯಕ್ತಿ ಕನ್ನಿಂಗ್, ಇನ್ನೊಬ್ಬ ವ್ಯಕ್ತಿ ಎಲ್ಲ ಇದೇ ನೋಡ್ತಾ ಇರೋದು ಪೇಪರ್. ಇನ್ನೇನು ನೋಡ್ತೀವಿ ಅಲ್ಲಿ, ಇನ್ನೇನು ಇಲ್ಲ ಅಲ್ಲಿ ಹೊಸದು ಇರ್ಲಿ. ಅದು ಸ್ವಲ್ಪ ತಿಳ್ಕೊಳ್ಳಿ. ಅದೇ ನಮ್ಮ ಪಕ್ಕದಲ್ಲಿ ಇದೆ ಅಂತ ಅದನ್ನೇ ನೋಡೋದಲ್ಲ ನಾವು, ಮತ್ತೆ ಅದನ್ನ ಮೊದಲು ನಮ್ಮನ್ನು ನೋಡೋಣ, ಅದು ನನ್ನಲ್ಲಿ ನೋಡೋಣ. ಇದು ಒಂದೊಂದ್ಸಲ ಕರ್ತವ್ಯ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯಲ್ಲಿ ನೀವು ನೋಡ್ಬೇಕು ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಮೊಮ್ಮಕ್ಕಳು. ಸೊ ಹಾಗಾಗಿ ನೀವು ಇದು ಅವರ ತಪ್ಪನ್ನು ನೀವು ಕರ್ತವ್ಯವಾಗಿ ನೀವು ನೋಡಿ ಅವ್ರಿಗೆ ಹೇಳ್ಬೇಕು. ಆದ್ರೆ ಅದು ಬಿಟ್ಬಿಟ್ಟು ನಾವು ಅದೇನೋ ಒಂದು ಆನಂದ ನಮಗೆ, ಅದು ಆ ರೀತಿ ನೋಡಿ ಆ ವ್ಯಕ್ತಿಯಲ್ಲಿ ಈ ರೀತಿ ಇದೆ, ಆ ಒಂದು ನಗೆ, ಅದಲ್ಲ. ನಮಗೆ ಅವ್ರಲ್ಲಿ ಇಂಟ್ರೆಸ್ಟ್ ಇದ್ದು ಅವ್ರನ್ನ ಸರಿ ಮಾಡ್ಬೋದು ಅಂದ್ರೆ ನಾವು ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಕೇಳಕ್ಕೆ ನಮ್ಗೆ ಇದಿಲ್ಲ, ಅವ್ರಿಗೆ ಒಂದು ನಮ್ಮ ಹೇಳೋ ಮಾತಿಗೆ ಅವ್ರಿಗೆ ಒಂದು ಗೌರವ ಇಲ್ಲದೆ ಇರ್ಬೋದು, ಇಲ್ಲಾಂದ್ರೆ ನಾವು ದ್ವೇಷದಿಂದ ಹೇಳ್ತಾ ಇದ್ದೇವೆ ಅಂತ ಹೇಳ್ಕೊಳ್ಬಹುದು. ಆಗಿರೋ ನಾವು ಹೇಳೋದ್ಬೇಕು ಅಗತ್ಯ ಇಲ್ಲ. ನಾವು ನಿರ್ಲಕ್ಷ್ಯ, ಆಗ ನಾವು ನಿರ್ಲಕ್ಷ್ಯ, ಉದಾಸೀನ ಅಂತ ಹೇಳ್ತಾರೆ. ಸೊ ಭಕ್ತರಾದವರು ಈಶ್ವರ ತದಧೀನೇಶು ಬಾಲಿಸೇಶು ದ್ವಿಷಸುಚ ಪ್ರೇಮ ಮೈತ್ರಿ ಕೃಪಾ ಅಪೇಕ್ಷ ಯಾ ಕರೋತಿ ಮಧ್ಯಮ. ಸೊ ಮಧ್ಯಮ ಭಕ್ತರು ಕೂಡ ಅವ್ರ ಈ ರೀತಿ ಈ ತರ ದ್ವೇಷ ಇದು ಅದೆಲ್ಲ ಅವ್ರಿಗೆ ಇರೋದಿಲ್ಲ. ಅವರು ಬಿಟ್ಬಿಡ್ತಾರೆ, ಸುಮ್ಮನೆ ಅಲ್ಲಿ ಬಿಟ್ಬಿಡ್ತಾರೆ. ಆಯ್ತು, ಏನ್ ಮಾಡಕ್ಕಾಗಲ್ಲ, ಕೃಷ್ಣ ಈಸ್ ಇನ್ ಫೈನಲ್ ಕಂಟ್ರೋಲ್, ಭಗವಂತನು ಕೈಯಲ್ಲಿದೆ, ಎಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ ಅಂತ ಅವರು ಯಾರಾದ್ರೂ ಹತ್ರ ದ್ವೇಷಿ ವ್ಯಕ್ತಿ ಇದು ಕೂಡ ಅವರು ಬಿಟ್ಬಿಡ್ತಾರೆ ಅಷ್ಟೇ. ಏನೋ ಉಪೇಕ್ಷ ಅಷ್ಟೇ ಅವ್ರಿಗೇನು, ಓಕೆ ನಿಮ್ಮ ಇದು ನೀವು ನೋಡ್ಕೊಳ್ಳಿ, ನಾವು ಹೇಗಿದ್ದೀರಾ ನೀವು, ಹರೇ ಕೃಷ್ಣ ಅಂತ ಆ ರೀತಿ. ಎನಿವೆ ಭಕ್ತರಾದವರು ದ್ವೇಷ ಕ್ರೋಧ ಇಲ್ಲ, ಅದು ನಾವು ಕಲ್ತ್ಕೊಳ್ಬೇಕು. ಅದು ಮಾಡಬಾರ್ದು, ನಾವು ಮಾಡಬಾರ್ದು. ನಮಗೆ ದೊಡ್ಡ ಪಾಠ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ಬಹಳ ಚೆನ್ನಾಗಿದೆ ಈ ಶ್ಲೋಕಗಳಲ್ಲಿ. ಸುಮ್ಮನೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹಾಗೆ ಹೇಳ್ತಾ ಇದ್ದಾರೆ, ಆದ್ರೆ ಬಟ್ ಈಸ್ ಅವರ್ ಎಸ್ಟಿಮೇಟ್ ಮಾಸ್ಟರ್. ಸೊ ಅವ್ರು ನಮಗೆ ಆ ರೀತಿ ಅವ್ರ ಕೆಳಗೆ ಅಂತಲ್ಲ, ಅವರೆಲ್ಲ ನಮ್ಮ ನಾವು ಪೂಜಿಸಬೇಕಾದ ಆರಾಧನೆ ಮಾಡುವಂತದ ದಿವ್ಯ ವ್ಯಕ್ತಿಗಳು ಅವರೆಲ್ಲ. ಸೊ ಸಂಘ ಭಗವದ್ಗೀತೆ ಕೃಷ್ಣ ಹೇಳ್ತಾರೆ ಇದೇ ರೀತಿ ಒಂದು ರೀತಿ ಕೃಷ್ಣ ಸಂಘ ಸಂಜಾಯತೆ ಕಾಮತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿರ್ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಬಹಳ ಚೆನ್ನಾಗಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳೋದು ಇದು ಹೇಗೆ ಸ್ಟಾರ್ಟ್ ಆಗುತ್ತೆ. ಧ್ಯಾಯತೆ ವಿಷಯ ಪುಂಸ, ನಮಗೆ ಭೌತಿಕ ಇಚ್ಛೆಗಳಿದೆ, ತುಂಬಿ ತುಳುಕ್ತಾ ಇದೆ, ಅದ್ರ ಬಗ್ಗೆ ನಾವು ಧ್ಯಾನಿಸ್ತೇವೆ. ಏನೋ ಒಂದು ಇಷ್ಟ ಆದದ್ದು, ಇದು ಬೇಕು ನನಗೆ, ಇದು ಬೇಕು, ಅದನ್ನ ನಾವು ಇಷ್ಟ ಮಾಡಿದಾಗೆ ಧ್ಯಾಯತೋ ವಿಷಯ ಪುಂಸ ಸಂಘಸ್ತೇಶೋಪಜಾಯತೆ, ಅದರ ಸಂಘವನ್ನು ನಾನು ಬಯಸ್ತೇನೆ. ಸಪೋಸ್ ಇವಾಗ ನನಗೇನೋ ಒಂದು ಸುಂದರ ಹೆಂಡತಿ, ಸುಂದರ ಹೆಂಗಸು, ಅದ್ಮೇಲೆ ನಂಗೆ ಇದಾಗತ್ತೆ. ಪೇಪರಲ್ಲಿ ನೋಡ್ತೀವಿ ಡೈಲಿ ಇದೆಲ್ಲ ಆಗ್ತಾ ಇದೆ ಇದೆಲ್ಲ. ಸೊ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ನನಗೆ ಬೇಕು, ಆ ಹೆಣ್ಣು ಬೇಕು, ಇಲ್ಲಾಂದ್ರೆ ಆ ಗಂಡು ಬೇಕು, ನಾನು ಮಾಡ್ತಾ ಇದ್ರೆ ಆ ಕಾಮವನ್ನು ನಾನು ಬೆಳೆಸ್ಕೊಳ್ತಾ ಇದ್ರೆ ಧ್ಯಾಯತೆ ವಿಷಯ ಪುಂಸ ಸಂಘಸ್ತೇಶೋಪಜಾಯತೆ, ಆ ಸಂಘ ಇನ್ನ ಹೆಚ್ಚಾಗ್ತಾ ಇದೆ. ಸಂಘಸ್ತೇಶೋಪಜಾಯತೆ ಸಂಘಾತ್ ಸಂಜಾಯತೆ ಕಾಮ, ಅದು ತುಂಬಾ ಹೆಚ್ಚಾಗುತ್ತೆ. ಕೇವಲ ಅದರ ಆಲೋಚನೆ ಮತ್ತೆ ಅದು ಕಾಮ ಭಯಕ್ಕೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನನಗೆ ಅವರಿಲ್ಲದೆ ಇರಕ್ಕೆ ಆಗೋದಿಲ್ಲ, ನನಗೆ ಬೇಕು. ಹೀಗೆ ವ್ಯಾಮೋಹ ಆಯ್ತು. ಸಂಘಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಕಾಮಾತ್ ಭವತಿ ಕಾಮದಿಂದ ಕ್ರೋಧ ಬರುತ್ತೆ. ಯಾಕಂದ್ರೆ ಯಾವಾಗಲೂ ಸಿಗುತ್ತೆ ಅಂತಿಲ್ಲ, ನಾವ್ ಇಚ್ಛೆ ಪಡೋದೆಲ್ಲ ಸಿಗುತ್ತೆ ನಮ್ಗೆ. ಇಚ್ಛೆ ಪಡೋದು ಜೀವನದಲ್ಲಿ ಆಗೋದಿಲ್ಲ. ನಮ್ಗೆ ಎಷ್ಟೆಷ್ಟೋ ಇಚ್ಛೆಗಳಿದೆ. ನಮ್ಗೆ ಈ ದೊಡ್ಡ ಕಾರ್ ಬೇಕು, ನಮ್ಗೆ ಆ ದೊಡ್ಡ ಮನೆ ಅಂತಸ್ತು ಬಿಲ್ಡಿಂಗೋ ಇಲ್ಲ ಅಂದ್ರೆ ಇದು ಬೇಕು, ನನಗೆ ಆ ದೊಡ್ಡ ಜಾಬ್ ಬೇಕು, ನನಗೆ IAS ಆಫೀಸರೇ ಆಗ್ಬೇಕು ನಾನು, ಏನೋ ಇದೆ ನಮ್ಗೆ. ಆಗ ನಾವು ಇಚ್ಛೆ ಪಡೋದೆಲ್ಲ ಆಗೋದಿಲ್ಲ ನಮ್ಗೆ. ಅವಾಗ ಏನಾಗುತ್ತೆ, ಕೋಪ ಬರುತ್ತೆ, ಕ್ರೋಧ ಬರುತ್ತೆ. ಯಾರೋ ಸಿಕ್ಕದವ್ರಿಗೆ ಅವ್ರ ಮೇಲೆ ಕೋಪ ಬರುತ್ತೆ. ನೋಡಿ ಅವ್ನಿಗೆ ಹೆಂಗೋ ಅವ್ನಿಗೆ ಅದಕ್ಕೆ ಅರ್ಹತೆನೇ ಇಲ್ಲ, ಆದ್ರೆ ಸಿಕ್ಬಿಡ್ತು, ಹೆಂಗೋ ಒಂದು ಫ್ಲೂಕಲ್ಲಿ ಸಿಕ್ಬಿಡ್ತು. ಫ್ಲೂಕಲ್ಲ ಹೇಗೋ ಸಿಕ್ತಪ್ಪ, ಅದು ಭಗವಂತನ ಅವನ ಕರ್ಮ, ಮತ್ತೆ ಭಗವಂತನ ಅವನ ಬ್ಲೆಸ್ಸಿಂಗ್ ಕೊಟ್ಟ,
ಅವನ ಕರ್ಮದಿಂದ ಏನೋ ಸಾಧಾರಣ ಕರ್ಮದಿಂದ ಕೃಷ್ಣ ಕೊಡ್ತಾನೆ ಅಷ್ಟೇ. ಕೃಷ್ಣ ಏನು ಹೆಚ್ಚಾಗಿ ಇಲ್ಲಿ ಒಂದು ನ್ಯಾಯಾಧೀಶನಾಗಿ ಯಾರ ಜೊತೆ ಪಕ್ಷಪಾತ ಮಾಡಿದ್ರೆ ಅವರವರ ಕರ್ಮವನ್ನು ಕೃಷ್ಣ ಕೊಡ್ತಾನೆ ಅಷ್ಟೇ, ಕರ್ಮಫಲವನ್ನು. ಸೊ ಆದ್ರೆ ನಮಗೆ ಕ್ರೋಧ ಬೆಳೆಯುತ್ತೆ, ನಮಗೆ ದ್ವೇಷ ಬೆಳೆಯುತ್ತೆ, ನಮಗೆ ಮತ್ತೆ ಹೇಗೆ ಅವ ವ್ಯಕ್ತಿನ ಕೆಳಗೆ ಇಡೋಣ ಅನ್ಸುತ್ತೆ ನಮಗೆ. ನಾನು ಮೇಲೆ ಹೋಗ್ತಾ ಇದ್ರೆ ನನಗೆ ಅಡ್ಡ ಬರ್ತಾ ಇದ್ದಾರೆ ಇವರು, ನಾನು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೀನಿ ನನ್ನ ಕಂಪನಿಲಿ, ನನ್ನ ಒಂದು ಸಂಘದಲ್ಲಿ ನನ್ನ ಕೆಪಬಿಲಿಟಿನ ಗುರುತಿಸಿ ಇವ್ರು ನನ್ನ ಕೆಳಗೆ ಇಳಿತಾರೆ. ಇದೆಲ್ಲ ನಾವು ಯೋಚನೆ ಮಾಡ್ತೀವಿ. ಕಾಮ ಕ್ರೋಧ ಲೋಭ ಬರುತ್ತೆ ನಮ್ಗೆ. ಕಾಮಾತ್ ಕ್ರೋಧ ವಿಜಯತೆ ಕ್ರೋಧಾತ್ ಭವತಿ ಸಮೂಹ ಸ್ಮೃತಿರ್ಭ್ರಂಶ ವಿಭ್ರಮ. ಈ ತರ ತುಂಬಾ ಹೆಚ್ಚಾದಾಗ ಏನಾಗುತ್ತೆ, ನಮ್ಮ ಇದನ್ನ ಕಳ್ಕೊಂಡ್ಬಿಡ್ತೇವೆ, ಸಮತ ಇದನ್ನೇ ಸಮಚಿತ್ತತೆಯನ್ನ ಕಳ್ಕೊಂಡ್ಬಿಡ್ತೇವೆ. ಸ್ಮೃತಿರ್ಭ್ರಂಶ ಬುದ್ಧಿನಾಶ ಆಗ್ಬಿಡುತ್ತೆ. ಬುದ್ಧಿನಾಶ ಆದ್ಮೇಲೆ ಫಿನಿಶ್. ಯಾಕಂದ್ರೆ ಬುದ್ಧಿ ಇದೆ ನಮ್ಗೆ, ಬುದ್ಧಿ ವಿವೇಕದಿಂದ ಇದು ಸರಿನಾ ಇದು ತಪ್ಪಾ, ನಾನು ಸರಿ ಮಾಡ್ತಾ ಏನಾ ನಾನು ತಪ್ಪು ಮಾಡ್ತಾ ಏನಾ ಅಂತ ಒಂದು ನಮ್ಗೆ ಬುದ್ಧಿ ಅನ್ನೋದು ಲಾಸ್ಟ್ ಇದು ಅದಾಗ್ಲೂ ಅದು ನಮಗೆ ಆಯುಧ. ಆ ತೀಕ್ಷ್ಣ ಬುದ್ಧಿ ಇದ್ರೆ ನಮಗೆ ಆ ಕೃಷ್ಣ ಕೃಪೆ ಇದ್ರೆ ನಮ್ಗೆ ಆ ಬುದ್ಧಿ ತುಂಬಾ ತೀಕ್ಷ್ಣವಾಗಿರುತ್ತೆ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿ. ದಧಾಮಿ, ಕೃಷ್ಣ ಹೇಳ್ತಾನೆ ನಾನು ಕೊಡ್ತೇನೆ ನನ್ನ ಭಕ್ತನಿಗೆ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ಸತತವಾಗಿ ಪ್ರಯತ್ನ ಪಡ್ತಿದ್ದಾನೆ ಆ ಬುದ್ಧಿನೋ ವಿವೇಕವನ್ನು ನಾನು ಕೊಡ್ತೇನೆ. ಸೊ ಆಗ ನಮಗೆ ಇದು ಸರಿ, ಇದು ತಪ್ಪು, ಇದು ಮಾಡ್ಬೇಕು, ಇದು ಮಾಡಬಾರದು, ಸರಿಯಾದ ಒಂದು ಇದು ನಿರ್ದೇಶನ ಇರುತ್ತೆ. ಆದ್ರೆ ಈ ಭೌತಿಕ ಇಚ್ಛೆಗಳು ಇದೆಲ್ಲ ಹೆಚ್ಚು ಇರೋದು ನಮ್ಗೆ ಇದೆ, ಒಳಗೆ ಇದೆ, ಇದೆಲ್ಲ ಈಗ ಕಾಣಿಸ್ತಾ ಇಲ್ಲ ಅಷ್ಟೇ. ಜಪ ಮಾಡಿದಾಗ ಸ್ವಲ್ಪ ಎಲ್ಲ ಕವರ್ ಆದಂಗೆ ಅನ್ಸುತ್ತೆ ನಮ್ಗೆ, ಒಂದು ಕ್ಲೀನ್ ಆಗಿ ಕಾಣುತ್ತೆ ನಮ್ಗೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಜಪದ ಎಫೆಕ್ಟ್ ಕಡಿಮೆ ಆಗುತ್ತೆ. ಆ ಮದ್ದು ಮೆಡಿಸಿನ್ ಡಾಕ್ಟರ್ ಕೊಟ್ಟಿರ್ತಾರೆ, ಕೊಟ್ಟಿದ ತಕ್ಷಣ ಓ ಆಯ್ತು ನನಗೆ ಹೊಟ್ಟೋಯ್ತು, ಎಲ್ಲ ಜ್ವರ 104 ಡಿಗ್ರಿ ಅದು ಹೊಟ್ಟೋಯ್ತು, ನನಗೆ ಇಲ್ಲಿ ನೋವು ಅಲ್ಲಿ ನೋವು ಎಲ್ಲ ಹೊಟ್ಟೋಯ್ತು, ಎಲ್ಲ ಚೆನ್ನಾಗಿದೆ ನಾನು. ಮತ್ತೆ ಇಲ್ಲ ಸ್ವಲ್ಪ ಸಮಯ ಆದ್ಮೇಲೆ ಆ ಜ್ವರ ಹಾಗೇ ಬರುತ್ತೆ, ನೋವು ಹಾಗೇ ಇರುತ್ತೆ, ತಲೆನೋವು ಹಾಗೇ ಇರುತ್ತೆ. ಯಾಕಂದ್ರೆ ಮದ್ದು ಕಡಿಮೆ ಆಯ್ತು. ಹಾಗೆ ನಮ್ಮದು ನಾವು ಹರೇ ಕೃಷ್ಣ ಮತ್ತೆ ಜಪಿಸಿದೆ ಸ್ವಲ್ಪ ಇದಾದ್ರೆ ಮತ್ತೆ ಎಲ್ಲ ಸೇರುತ್ತೆ, ಕಾಮ ಕ್ರೋಧ ಮತ್ತೆ ಎಲ್ಲ ದ್ವೇಷ ಹಿಂಸೆ ಎಲ್ಲವೂ ಕೂಡ ನಮ್ಮಲ್ಲಿ ಎಲ್ಲ ಕುಣಿತವೆ ಒಂದೊಂದು. ಸೊ ಎನಿವೆ, ಆದ್ರೆ ಬುದ್ಧಿ ಇದ್ರೆ ನಮ್ಗೆ ಭಗವಂತನ ಕೃಪೆಯಿಂದ ಭಗವಂತನೇ ನನ್ನ ಇಷ್ಟು ಅಸಹಾಯ ಸ್ಥಿತಿಯಲ್ಲಿ ಇದ್ದೇನೆ ನಾನು ಬಹಳ ನನ್ನ ಕಂಡೀಷನ್ ಸರಿ ಇಲ್ಲ, ನನ್ಗೆ 105 ಫೀವರ್ ಅಲ್ಲಿ ಇದ್ದೇನೆ ನಾನು. ಏನು ಮದ್ದು ತಗೊಂಡು ನಾನು ಒಂದ್ ದಿವಸಕ್ಕೆ ನಾನು ಗುಣ ಆಗ್ಬಿಟ್ಟೆ ಅಂತ. 104.9 104.8 ನಂದು ಹಾಗೆ ಇದೆ ಟೆಂಪರೇಚರ್ ಅಷ್ಟೇ ಇದೆ ನಮ್ಗೆ. ನೋಡಿದ್ರೆ ಕಾಣುತ್ತೆ ನಮ್ಗೆ, ಅದು ನೋಡ್ಲಿಲ್ಲ ಅಂದ್ರೆ ನಾವು ಚೆನ್ನಾಗಿದೆ. ಓಕೆ, ಸೊ ಇದು ಹೇಳ್ತಾರೆ, ಇದು ಬುದ್ಧಿ. ಆ ಬುದ್ಧಿ ಅದು ಬುದ್ಧಿ ನಾಶ ಪ್ರಣಶ್ಯತಿ ವಿನಾಶ. ಸೊ ಕೊನೆ ಭಗವದ್ಗೀತೆ ಕೃಷ್ಣ ಈ ರೀತಿ ವಿನಾಶ ಮಾರ್ಗವನ್ನು ಹೇಳ್ತಾರೆ. ಸೊ ಇಲ್ಲೂ ಕೂಡ ಅದೇ ವಿನಾಶ ಮಾರ್ಗ ಹೇಳ್ತಾ ಇದ್ದಾರೆ. ಸೊ ಈ ವಿನಾಶ ಮಾರ್ಗದಲ್ಲಿ ನಮ್ಗೆ ಮೃತ್ಯು ಬರುತ್ತೆ, ಎಲ್ಲ ನಮ್ದೆಲ್ಲ ಮುಗ್ದೋಗ್ಬಿಡುತ್ತೆ ನಮ್ಮ ಎಲ್ಲ ಜೀವನ. ಮತ್ತೆ ಭೀತಿ ಭಯ ಕೂಡ ಇದೆ, ಏನಾಗುತ್ತೋ ಇಲ್ಲಾಂದ್ರೆ ಭಯ. ಆಕ್ಚುಲಿ ನಾವು ಭಗವಂತನ ನಿಜವಾದ ಆಶ್ರಯ ಪಡೆದ್ರೆ, ಕೃಷ್ಣನ ಆಶ್ರಯ ಪಡೆದ್ರೆ ನಮ್ಗೆ ಏನು ಭಯ ಇಲ್ಲ. ಶುದ್ಧ ಭಕ್ತರು ನೋಡಿ, ಪ್ರಹ್ಲಾದರು ಏನ್ ಭಯ ಇತ್ತು, ಏನು ಭಯ ಇಲ್ಲ. ಆ ಸ್ಥಿತಿಯಲ್ಲಿ ನಾವ್ ಯಾರಾದ್ರೂ ಆಲೋಚನೆನೂ ಮಾಡಕ್ಕಾಗಲ್ಲ. ಅಷ್ಟು ಒಂದು ಕ್ಷಣ ಅವ್ರ ತಂದೆ ಅವನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಏನು ಭಯ ಇಲ್ಲ, ನಿರ್ಭಯ, ಅಭಯ. ಸೊ ಭೀತಿ, ನಮಗೆ ಭೀತಿ ಇದೆ, ಭಯ. ಮತ್ತೆ ಮೃತ್ಯು ಬರುತ್ತೆ. ನಾವೇನು ಇದೆಲ್ಲ ಏನಾದ್ರೂ ತೊಂದರೆ ಇಲ್ಲ, ಮೃತ್ಯು ಇದೆ ನಮಗೆ, ಮೃತ್ಯು ಬರುತ್ತೆ ನಮಗೆ, ಮೃತ್ಯು ಆಮೇಲೆ ಗೊತ್ತಿಲ್ಲ ನನಗೆ. ಮತ್ತೆ ನಾನು ಯಾವ ಸನ್ನಿವೇಶದಲ್ಲಿ ಹುಟ್ಟುತ್ತೇನೆ, ಎಲ್ಲಿ ಹುಟ್ಟುತ್ತೇನೆ ನನಗೆ ಗೊತ್ತಿಲ್ಲ. ಈಗೇನೋ ನಾನು ಕಂಫರ್ಟಬಲ್ ಆಗಿದ್ದೇನೆ, ನಾನು ದೊಡ್ಡ ವ್ಯಕ್ತಿ, ನಾನು ದೊಡ್ಡ ಗೌರವ ಸಿಗ್ತಾ ಇದೆ, ನಮ್ಗೆ ಸಮ್ಮಾನ ಸಿಗ್ತಾ ಇದೆ ನನಗೆ ಇನ್ನೊಂದು. ಸೊ ಎಲ್ಲ ಇದೆ, ನಮ್ಮದಿದೆ, ಎಲ್ಲ ನಮ್ಮದು ಲೆಕ್ಕಾಚಾರ ಇದೆ. ಯಮರಾಜರು ಚಿತ್ರಗುಪ್ತ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಫುಲ್ ಲಿಸ್ಟ್ ಇಟ್ಟಿದ್ದಾರೆ ನಮ್ದು. ಸೊ ಅದು ಹೇಳ್ತಾರೆ. ನೆಕ್ಸ್ಟ್ ನಿರಯ ಅಂದ್ರೆ ಆ ನರಕ. ಸೊ ಅದು ಕೂಡ ಇದೆ. ಸೊ ನರಕ ಕೂಡ ಮೃತ್ಯು ನಂತರ ನಮ್ಗೆ ನರಕ ಲೋಕಗಳಿದೆ. 28 ರೀತಿಯ ನರಕ ಲೋಕಗಳಿದೆ. ಭಾಗವತ ಮುಂದೆ ಸ್ಕಂದದಲ್ಲಿ ನೋಡ್ತೀವಿ ನಾವು. 28 ರೀತಿಯ ಕ್ಲೇಶಗಳು, ಯಾತನಾ ಶರೀರ, ಯಾತನ ಅಷ್ಟು ನೋವು ಕೊಡೋದು. ಇಲ್ಲಿ ಹೇಳ್ತಾರೆ ಯಾತನ ಕೂಡ ಒಂದಿದೆ ಅಂತ ಹೇಳ್ತೇವೆ, ಇಂಟೆನ್ಸ್ ಪೇಯ್ನ್, ತೀವ್ರವಾದ ನೋವು. ಸೊ ಇದೆಲ್ಲ ಇದೆ. ಇದು ಮತ್ತೆ ಬರ್ತಾ ಇದೆ ನಮ್ಮ ಜೀವನದಲ್ಲಿ, ಮತ್ತೆ ಜನ್ಮಕ್ಕೂ ಬರ್ತಾ ಇದೆ. ಇದು ನಮ್ಮನ್ನ ಬಿಟ್ಟಿಲ್ಲ ನಮ್ಗೆ ಇವೆಲ್ಲ. ಆದ್ರೆ ಇದು ಬಿಡ್ಬೇಕು ಅಂದ್ರೆ ಇದು ನಾವು ಕೃಷ್ಣ ನಮಗೆ ಅನುಗ್ರಹಿಸ್ಬೇಕು. ಕೃಷ್ಣ ನೋಡಿ, ನಾರದ ಮುನಿಗಳು ನೋಡಿ, ಹಿಂದೆ ಕೇಳಿದ್ವಿ ನಾವು, ಅವರ ಪೀಳಿಗೆ ಕೇಳಿದ್ವಿ. ಅವರ ಯಾರು ಬ್ರಹ್ಮದೇವರ ಮಕ್ಕಳೇ, ಇವರು ಕೂಡ ಬ್ರಹ್ಮದೇವರ ಮಕ್ಕಳೇ. ಅವರ ಪೀಳಿಗೆ ಬರೋರು ಅಧರ್ಮ, ಕಲಿ, ದುರುಕ್ತಿ, ಲೋಭ, ಹಿಂಸೆ, ಕ್ರೋಧ ಎಲ್ಲ ಅದೇ ಕುಟುಂಬಕ್ಕೆ ಬರ್ತಾರೆ. 14 ಜನ ಇಲ್ಲಿ ಅವ್ರ ಕುಟುಂಬ. 7 ಪೀಳಿಗೆಗಳಿದೆ, ಲೆಕ್ಕ ಮಾಡಿದ್ರೆ 7 ಜನರೇಷನ್ಸ್ ಇದೆ. ಇವರು 14 ಜನ. ಎನಿವೆ, ನಾರದರು ಅದೇ ಕುಟುಂಬಕ್ಕೆ ಹುಟ್ಟಿದ್ರು. ಆದ್ರೆ ನಾರದರು ಹೇಗೆ ಹಾಗಾದ್ರು ಅಂದ್ರೆ ಹೇಳ್ತಾರೆ, ಹಿಂದೆ ಜನ್ಮದಲ್ಲಿ ಅವರು ಕೂಡ ಏನಾಗಿದ್ರು. ಅವ್ರು ಹಿಂದೆ ಜನ್ಮದಲ್ಲಿ ನಾರದರು
ದಾಸಿಪುತ್ರ. ದಾಸಿಪುತ್ರ. ಓಕೆ, ಅದರಿಂದ ಏನಾಗಿದ್ರು ಅವರು? ಅವರು ಇದು ಗಂಧರ್ವ. ಎಸ್, ಥ್ಯಾಂಕ್ ಯು ಮಾತಾಜಿ. ಗಂಧರ್ವರಾಗಿದೆ. ಏನು ಅವರ ಹೆಸರು ಆಗ? ಗಂಧರ್ವ ನಾರದರ ಹೆಸರು ಗೊತ್ತಿಲ್ಲ ಪ್ರಭುಜಿ. ಬರುತ್ತೆ ಬಿಡಿ, ಮತ್ತೆ ಅದು ಮರ್ತು ಬಿಟ್ಟಿರ್ತೀರಾ. ಇಲ್ಲ 8ನೇ ಸ್ಕಂದದಲ್ಲಿ ಬರುತ್ತೆ, ಅದು ಮುಂದೆ ಬರುತ್ತೆ. ಅದು ಭಾಗವತದಲ್ಲೇ ಇದೆ. ಅದು ಉಪಬರ್ಹಣ ಅವರ ಹೆಸರು. ಉಪಬರ್ಹಣ ಅಂತ ಗಂಧರ್ವ. ಅದೇ ಕರೆಕ್ಟ್, ಗಂಧರ್ವ ಅಂತ ನೀವು ಹೇಳಿದ್ರಿ. ಅವ್ರದ್ದೇನ್ ತಪ್ಪಾಯ್ತಾಗ ಆ ಗಂಧರ್ವ ಜನ್ಮದಲ್ಲಿ? ಯಾಕೆ ದಾಸಿಪುತ್ರರಾದ್ರು? ಶಿಕ್ಷೆ ಅವ್ರಿಗೆ. ದಾಸಿ ಮಗನಾಗಿ ಎಲ್ಲಿಂದ ಎಲ್ಲಿ ಅವರು? ಗಂಧರ್ವ ಅಂದ್ರೆ ಅವರು ಉನ್ನತ ಲೋಕದಲ್ಲಿದ್ದಾರೆ, ಅವ್ರು ದೇವತಾ ಲೋಕದಲ್ಲಿದ್ದಾರೆ. ಅಲ್ಲಿಂದ ಯಾಕೆ ಅವ್ರಿಗೆ ಒಂದು ಶೂದ್ರ ಹೆಚ್ಚು ಕೆಟ್ಟಿನ ಜನ್ಮ ಸಿಕ್ಕಿದೆ ಅವ್ರಿಗೆ? ಯಾಕೆ? ಅವರು ನೋಡಿ ನಕ್ಕು ಬಿಡ್ತಾರೆ ಪ್ರಭುಜಿ, ದೇವತೆಗಳನ್ನ ಕಾಣುತ್ತೆ. ಅಲ್ಲ, ಅದೇನಾಗುತ್ತೆ, ದೇವತೆ ಇದರಲ್ಲಿ ಒಂದು ಸಭೆ ಇರುತ್ತೆ. ಈ ತರ ಏನು ದಕ್ಷ ಯಜ್ಞ ಹೆಂಗ್ ಕೇಳ್ತೇವೆ ಆ ತರ ಒಂದು ಧರ್ಮ ಕಾರ್ಯ ನಡೀತಾ ಇರುತ್ತೆ. ಆ ಧರ್ಮ ಕಾರ್ಯ ಮಾಡುವಾಗ ಏನಾಗುತ್ತೆ, ಈ ಗಂಧರ್ವರಂದ್ರೆ ಇವರು ಒಳ್ಳೆ ಹಾಡುಗಾರರು ಇವರು. ಸೊ ಇವರು ನಾರದರು ಮತ್ತೆ ಅವ್ರ ಜೊತೆ ಸೇರ್ಕೊಂಡು ಅವ್ರು ಯಾರು ಸುಂದರ ದೇವತಾ ಕನ್ಯೆಗಳೆಲ್ಲ ಇರ್ತಾರೆ, ಅಪ್ಸರರು ಎಲ್ಲ ಇರ್ತಾರೆ. ಸೊ ನಾರದರು ಒಳ್ಳೆ, ಇವಾಗ್ಲೂ ಕೂಡ ಅವರು ಭಗವಂತನ ಒಳ್ಳೆ ಗಂಧರ್ವ ಅವರು ಇದು ತಾಂಬೂರಿ ಭಗವಂತನ ಗಿಫ್ಟ್ ಮಾಡಿದ್ದು ಅವ್ರಿಗೆ. ಇದೀಗ ಬಿಡಿ, ಅದ್ರ ಹಿಂದೆ ಕೂಡ ಅವರು ಆ ಕಲೆ ಅವ್ರಿಗೆಲ್ಲ ಇದ್ದು ಅವ್ರ ಮಧ್ಯೆ ಇವರು ಒಂದೇನೋ ಒಂದು ಸೆನ್ಶುಯಲ್ ಅಂದ್ರೆ ಇಂದ್ರಿಯ ಇದಾಗಿ ಆ ರೀತಿಯಲ್ಲಿ ಅವರು ಇವಾಗ ಫಿಲ್ಮ್ ಸಾಂಗ್ಸ್ ಆಡ್ತಾರೆ ನೋಡಿ, ಎಷ್ಟೋ ಶೋಸ್ ನಡೆಯುತ್ತೆ. ಅವರು ಬಂದು ಇಲ್ಲಿ ಶೋ ಮಾಡ್ತಾರೆ. ಅವ್ರಿಗೆ ಎಷ್ಟು ಕೇಳ್ತೀರಾ ನೀವು? ಬಾಂಬೆಯಲ್ಲಿ, ಗೋವಾ ಅಲ್ಲಿ ಇದೆಲ್ಲ ಕಾಮನ್, ಭಾರತದಲ್ಲೂ ಈಗ ಇಲ್ಲ, ವೆಸ್ಟರ್ನ್ ವರ್ಲ್ಡ್ ಇದೆ. ಸೊ ಈ ರೀತಿ ಅಲ್ಲಿ ಅವರು ಸಿನಿಮಾ ಪ್ರೋಪಾದ ಹೇಳ್ತಾರೆ, ಅಲ್ಲಿ ಭಾರತದಲ್ಲಿ ಸಿನಿಮಾ ಸಾಂಗ್ ಅಂತ ಹೇಳ್ತಾರೆ. ಈ ತರ ಸಿನಿಮಾ ಸಾಂಗ್ಗಳು ಮತ್ತೆ ಅದ್ರ ಜೊತೆಗೂ ಕೂಡ ಸ್ವಲ್ಪ ದೇವತಾ ಆರಾಧನೆ ಸಾಂಗ್ಸ್ ಆಡ್ತಾ ಇರ್ತಾರೆ, ಹೇಳ್ತಾರೆ. ಆಕ್ಚುಲಿ ನಾವು ಕೃಷ್ಣ ಎದುರು, ಭಗವಂತನ ಎದುರು ನಾವು ಬೇರೆ ಯಾರು ಕೂಡ ನಾವು ಪ್ರಶಂಸೆ ಮಾಡೋದಿಲ್ಲ. ಪ್ರಶಂಸೆ ಮಾಡ್ಬೋದು, ಅವ್ರ ಕೃಷ್ಣ ಸಂಬಂಧದಲ್ಲಿ ಅವ್ರು ಪ್ರಶಂಸೆ ಮಾಡ್ತೇನೆ. ಅದನ್ನ ಬಿಟ್ಬಿಟ್ಟು ಯಾರನ್ನಾದ್ರೂ ನಾವು ದೇವತೆಗಳನ್ನ ನೀವೇ ಇಷ್ಟು ದೊಡ್ಡವರು, ಇಷ್ಟು ನೀವು ಕರುಣಾಮಯಿ, ಕೃಷ್ಣನ ಮುಂದೆ ಯಾರು ದೊಡ್ಡವರು, ಕೃಷ್ಣನ ಮುಂದೆ ಯಾರು ಕರುಣಾಮಯಿ, ಕೃಷ್ಣನ ಮುಂದೆ ಯಾರು ಏನೋ ಒಂದು ಇದು ಕೂಡ ಇಲ್ಲ, ಒಂದು ಕಣ, ಎಲ್ಲರೂ ಕೃಷ್ಣ ಅಂಶ. ಆದ್ರೆ ಈ ರೀತಿ ನಾವು ಯಾರಾದ್ರೂ ಬೇರೆಯವ್ರನ್ನ ಕೃಷ್ಣ ಮುಂದೆ ಹೊಗಳೋದು ಅದು ಸರಿಯಲ್ಲ, ಸರಿಯಲ್ಲ. ಅವ್ರ ಕೃಷ್ಣನ ಸಂಬಂಧದಲ್ಲಿ ಅವ್ರ ಕೃಷ್ಣನ ಸೇವೆ ಮಾಡಿದ್ದಕ್ಕೋ ಇಲ್ಲ ಆ ರೀತಿಯಲ್ಲಿ ಹೊಗಳ್ಬಹುದು ನಾವು. ಸೊ ಇವ್ರು ಏನ್ ಮಾಡ್ತಾ ಇರ್ತಾರೆ ಇಲ್ಲಿ, ಇವರೇ ಒಂದು ಕವನ ಸೃಷ್ಟಿ ಮಾಡೋ ಇನ್ನೊಂದು ಮಾಡಿ ಈ ದೇವತೆಗಳ ಆರಾಧನೆಯನ್ನ ಇದೆಲ್ಲ ಏನು ಕವಿತೆಗಳು, ಕವನಗಳು ಮತ್ತೆ ಹಾಡುಗಳು, ಅದ್ರ ಈ ತರ ಎಷ್ಟೋ ಒಂದು ನಾವು ಕೇಳ್ತೀವಲ್ಲ. ಇನ್ನ ಬೇರೆ ಬೇರೆದು ಇಂದ್ರೆ ಆ ರೀತಿ ಒಂದು ಹೇಳ್ತಾ ಇರ್ತಾರೆ. ಅಲ್ಲಿ ನೆರೆದವರೆಲ್ಲ ದೊಡ್ಡ ದೊಡ್ಡ ಪ್ರಜಾಪತಿಗಳು, ಎಲ್ಲ ಕೃಷ್ಣ ಶುದ್ಧ ಭಕ್ತರು, ವಿಷ್ಣು ಭಕ್ತರು. ಅವ್ರು ಹೇಳ್ತಾರೆ ಇದು ಏನು, ಇದು ಧರ್ಮ ಒಂದು ಒಕ್ಕೂಟ ಇಲ್ಲಿ ಆ ಕಾರ್ಯ. ಅಲ್ಲಿ ಈ ವ್ಯಕ್ತಿಗಳು ಅವರು ಹೆಂಗಸರು ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದು ಆನಂದದಲ್ಲಿ ಏನೋ ಇದ್ದಾರೆ. ಈ ಫಂಕ್ಷನ್ ನ ಉದ್ದೇಶ ಏನು? ಸೊ ಈ ವ್ಯಕ್ತಿ ಮರ್ತೋಗ್ಬಿಟ್ಟಿದ್ದಾನೆ. ಸೊ ಈ ವ್ಯಕ್ತಿ ದಾಸಿಪುತ್ರನಾಗ್ಲಿ, ಅದು ಭೂಲೋಕಕ್ಕೆ ಹೋಗ್ಲಿ. ಯಾಕೆ ಭೂಲೋಕಕ್ಕೆ ಹೋಗೋದಂದ್ರೆ ಅದು ಶಿಕ್ಷೆ ಅವ್ರ ದೇವತಾ ಜನ್ಮದಿಂದ. ಹಾಗೆ ನಾರದರು ಒಂದು ಸಮಯದಲ್ಲಿ ಈ ರೀತಿ ಅಧರ್ಮದ ಒಂದು ಪ್ರಭಾವದಿಂದನೋ ಇನ್ನೊಂದರಲ್ಲಿ ಅವರು ಮಾಡಿದ್ದು ಚಟುವಟಿಕೆ. ಆದ್ರೆ ಅಲ್ಲಿಂದ ಏನಾದ್ರು ಅವರು ನೆಕ್ಸ್ಟ್ ಜನ್ಮದಲ್ಲಿ ಅವರು ಶುದ್ಧ ಭಕ್ತರು, ಭಕ್ತಿ ವೇದಾಂತರು, ಅವರ ಸಂಘವನ್ನು ಪಡೆದರು. ಮಗುವಾಗಿ ಕೂಡ ಅವರು ಆ ಲಾಭವನ್ನು ಪಡ್ಕೊಂಡ್ರು. ನೋಡಿ, ನಾವು ಇಷ್ಟು ದೊಡ್ಡವರಾಗಿ ವಯಸ್ಸಾಗಿದೆ ಆದ್ರೂ ಕೂಡ ನಾವು ಆ ಲಾಭವನ್ನು ತಗೊಳ್ಳದೆ ಇನ್ನ ನಮ್ಮಲ್ಲಿ ಎಷ್ಟು ಕಲ್ಮಶಗಳಿದೆ. ಆದ್ರೆ ನಾರದರು ಅಷ್ಟು ಚಿಕ್ಕ ಸಮಯದಲ್ಲಿ ಅವರು ಎಷ್ಟು ಏನೊಂದು ಅವರೊಂದು ಚಾತುರ್ಮಾಸ್ಯ ಸಮಯ ಅಷ್ಟೇ. ಈಗ ಚಾತುರ್ಮಾಸ್ಯ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ, 4 ತಿಂಗಳಿದು ನಾವು ಅಭ್ಯಾಸ ಮಾಡ್ಬೇಕು. ಎಷ್ಟೋ ನಿಯಮಗಳಿದೆ. ಸೊ ಎಲ್ಲ ಮಾಡೋದು ಕಷ್ಟ ಕಲಿಯುಗದಲ್ಲಿ ಪರ್ಟಿಕ್ಯುಲರ್ಲಿ. ಹಾಗಾದ್ರೆ ಮಾಡಿ. ಆದ್ರೆ ಭಕ್ತರು ಒಬ್ರು ಹೇಳ್ತಾ ಇದ್ರು, ನೀವು ಮಾಡಿದ್ರು ಕೂಡ ನೀವು ಅದೆಲ್ಲ ಬೇರೆಯವ್ರಿಗೆಲ್ಲ ಹೇಳ್ಬೇಡಿ, ನಾನು ಇದು ಮಾಡಿದೆ ಅದು ಮಾಡಿದೆ, ನಾನು ಚಾತುರ್ಮಾಸ್ಯದಲ್ಲಿ ಇಷ್ಟು ಮಾಡಿದೆ ಅಷ್ಟು ಮಾಡಿದೆ, ಅದೆಲ್ಲ ಹೇಳ್ಬೇಡಿ. ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಅದು ತಪಸ್ಸೆಗಳು. ಸೊ ಅಟ್ಲೀಸ್ಟ್ ಶಿಲ ಪ್ರಭುಪಾದರು ಕೊಟ್ಟದ್ದು ನಮ್ಗೆ ಕನಿಷ್ಠ ನಮಗೆ ಒಂದೊಂದು ತಿಂಗಳಲ್ಲಿ ಅದರ ತಪಸ್ಸೆ. ಈಗ ಏಕಾದಶಿ ದಿವಸ ನಾವು ತಪಸ್ಸೆ ಮಾಡ್ತೀವಿ, ಆ ರೀತಿ ಈ ತಿಂಗಳು, ಮೊದಲ ತಿಂಗಳು ಹಸಿರು ತರಕಾರಿ, ಹಸಿರು ಇದನ್ನು, 2ನೇ ತಿಂಗಳು ಮೊಸರು, 3ನೇ ತಿಂಗಳು ಹಾಲು, 4ನೇ ತಿಂಗಳು ಉದ್ದಿನ ಬೇಳೆ. ಸೊ ಆ ರೀತಿಯಲ್ಲಿ ಆದ್ರೂ ಅಷ್ಟು ಕನಿಷ್ಠ ಶಿಲ ಪ್ರಭುಪಾದ ಕೊಟ್ರು. ಇಲ್ಲ ಅಂದ್ರೆ ಬೇರೆ ತುಂಬಾ ಇದೆ ನಿಯಮಗಳು, ಬೇಡ ಇರ್ಲಿ. ಆದ್ರೆ ಮಾಡ್ಬೋದು ನೀವು, ತೊಂದರೆ ಇಲ್ಲ, ಒಳ್ಳೇದೇ. ಭಕ್ತಿಯಲ್ಲಿ ನಿಮ್ಗೆ ಇದು ಮಾಡ್ಲಿಕ್ಕೆ ನಿಮ್ಗೆ ತಪಸ್ಸೆ ಯಾವಾಗಲೂ ಒಳ್ಳೇದೇ. ಸೊ ಈ ರೀತಿ ಚತುರ್ಮಾಸ್ಯ ಆ ಸಮಯದ ಚಿಕ್ಕ ಸಮಯದಲ್ಲಿ ನಾರದರಿಗೆ ಆ ಶುದ್ಧ ಭಕ್ತರ ಸಂಘ ಸಿಕ್ಕಿತ್ತು. ಆ ಸಿಕ್ಕಿದ್ರಿಂದ ಅವರು ಇದನ್ನೆಲ್ಲ ಇದು ಅಧರ್ಮವನ್ನೆಲ್ಲ ಕಡ ಎಷ್ಟು ಪ್ರಭುಪಾದ ಹೇಳೋದು, ಅವರು ಡಿವೋಟಿ ಆಫ್ ಹಿಸ್ ಓನ್ ಸ್ಟ್ಯಾಂಡರ್ಡ್. ನಾರದರಾಗಿ ಈಗ ಅವರ ಸಮವಾಗಿ ಭಕ್ತರು ಯಾರಿದ್ದಾರೆ ಆ ರೀತಿ ಹೇಳ್ತಾರೆ ಶಿಲ ಪ್ರಭುಪಾದ. ಅಂತ ಒಂದು ಮಹಾತ್ಮರಾಗಿದ್ದಾರೆ. ಸೊ ಇದೆಲ್ಲ ಇದೆ ನಮ್ಮಲ್ಲಿ. ಆದರೆ ಮಾರ್ಗದರ್ಶನ ಕೂಡ ಇದೆ ನಮಗೆ ಭಾಗವತದಲ್ಲಿ. ಇದರಿಂದ ನಾವು ಹೇಗೆ ಇದನ್ನ ಬಿಡ್ಬೇಕು ಅಂತ ಅದನ್ನ ಕಲ್ತ್ಕೊಳ್ಬೇಕು. ನಾವು ಇದನ್ನು ದ್ವೇಷಿಸ್ಬೇಕು. ನಾವು
ಇದೆಲ್ಲ ಕೊಳಕು ಏನಿದೆ ನಮ್ಮ ಹೃದಯದಲ್ಲಿ, ಇದನ್ನು ನಾವು ದ್ವೇಷಿಸಬೇಕು. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಸ್ವಲ್ಪ ಲೇಟ್ ಆಯ್ತು. ಓಕೆ.